ಮಾಮಿಗೆ ರೋಯಿಂತೇರು ನಾ ಯಜಮಾನ್ರಿಗೆ ರೋಯಿಂತೇರು ಇಂಕ ಸೋಜಿಂದು ಆಪಣ ಈ ಮರದ್ದು ಹೊತ್ತು ಮಾಲ್ಪುಣ ಅಂಟು ಎನ್ಪಂತೆ ಮೆಲ್ಲ ಅಂತೆ ಅಷ್ಟಾಂಗಲ ಸುರುವನ ಅಂಡೇರಿ ರಮ್ಮ ಮರ್ದೋರು ಪುಣೆ ಉಳ್ಳು ಕೊರಾಂದೆ ಹುಳ್ಳಿಯರ ಬಲ್ಯಮ್ಮ ಈ ಒಂಜಿ ಕೊಡಿ ತಪ್ಪು ಕಿನ್ಕ ತಗೊಂಡಲ್ಲ ಅವು ಮರ್ದೆ ಆಕಾಶ ಹೋಗಿನ ಕೊಡಿ ಮರ್ದಲ್ಲ ಪಾತಾಳ ಹೋಗಿನ ಬೇರು ಮರ್ದ ಒಲ್ತು ಹತ್ರ ದಾನೆ ದಾಯ್ತು ಒಂದು ಏನಕ್ಕೇನು ಉಜ್ಜಿ ಎಂಕ ತೇರಿ ನೀನು ಇರ್ತದೆ ಕೊರಪೇಡಿ ಒಂಜಿ 13 ವರ್ಷ ನಾನು ಈ ಇಲ್ಲಡೆ ಮದಿಮೆ ಅಂತ ಕೊಣತೀನಿ ಅಪ್ಪಗಾನೆ ಎನ್ನ ಅಜ್ಜಿ ಮಂತ್ರ ಮಾಡ್ಕೊಣಾರು ಇಂಚಿನ ಮರದ್ದು ಕೊಂಡ ಮಗ ಇಂಚಿನ ಕೊಂಡ ಅಂದು ಮಂತ ಪಂಡು ಇಂತೀರು ಇತ್ತ ಪೂರ ಜೋಕ್ಲೆಗೆ ಒಂಜಿ ಮೇಲ್ಟೂರ್ನಲ್ಲೆಕ್ಕ ಬೊಕ್ಕೆ ಎಳಕು ಡೇಲಿ ಕೆಂಪು ಸರಪ್ಪ ಕೆಂಪು ಬಗದಾಳಿ ಕೆಂಪು ಒಕ್ಕ ಸುತ್ತು ಆ ಒಂದನ್ನು ಸೊತ್ತು ಉಂಟು ನಂಜಿತ ದಾಳ ಮುಟ್ಟಿಯರಂತದ್ದು 3 ತಿಂಗಳು ಮರದ ಬರ್ಪುನಕಲ್ದ ಪತ್ತೊಂದು ಬರೋಡ ಆಕಳು 11 ಬರ್ಪುಣಿದ ಆಯ್ತು ನಮ್ಮ ಇತ್ತ ಡಾಕ್ಟರ್ ಎಂಕ್ಲ ಒಬ್ಬನ ಸುಗರ್ ಉಂಟು BP ಉಂಟು ಆಯ್ಕೆ ಮರದು ಒಬ್ಬನೇ ನಾನು ಸಯ್ಯರ ಐನಾಲಿಗೆ ದಾಯ್ತೋ ಇರುಂಟು ಬಾರಿ ಪುರಾತನದಿಂದ ಆ ಮದ್ದನ್ನು ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಪ್ರಶಸ್ತಿಯ ಒಂದು ಏನೋ ಅದಕ್ಕೆ ನಾವು ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಈಗಿನ ಸಂದರ್ಭದಲ್ಲಿ ಎಲ್ಲ ಗಿಡಮೂಲಿಕೆಗಳನ್ನು ರೆಡಿ ಮಾಡಿ ಕೊಟ್ಟರೆ ಅದನ್ನು ಮೈಗೆ ಹಚ್ಚುವವರು ಯಾರು ಇಲ್ಲ. ಸಾಧಾರಣ 47 ಬಗೆಯ ಗಿಡಮೂಲಿಕೆಗಳಲ್ಲಿ ಒಂದು ಎಣ್ಣೆಯನ್ನು ತಯಾರು ಮಾಡುತ್ತೇವೆ. ಈ ಗಂಟು ನೋವು, ಜಾಯಿಂಟ್ ನೋವು, ಬೆನ್ನು ನೋವು ಮತ್ತು ಡಿಸ್ಕಿನ ನೋವು, ಯಾವ ನೋವು ಇದ್ರೂ ಕೂಡ, ಮತ್ತೆ ಈ ವಾತ, ಸಂಧಿವಾತ, ಇದಕ್ಕೆಲ್ಲ ಒಂದು 3 ದಿನದಲ್ಲಿ ಪರಿಹಾರ ಸಿಗ್ತದೆ. ಈ ಕ್ಷೇತ್ರಕ್ಕೆ ತುಂಬಾ ಜನ ಬರ್ತಾರೆ, ದೂರದಿಂದ ಬರುವವರು. ಅವರಿಗೆ ನಾವು ನಿಮಗೆ ಬೇಕಾದ್ರೆ ತೆಕೊಳ್ಳಿ ಅಂತ ಕೇಳ್ತೇವೆ. ಪಡುಮಲೆಯ ಒಂದು ಪೆರುಮಲೆ ಬಲ್ಲಾಳರಿಗೆ ಬಂದಂತಹ ಕಷ್ಟವನ್ನು ನಿವಾರಣೆ ಮಾಡಿದ್ದು ಈ ತಾಯಿಯ ಮದ್ದಿನಿಂದ. ತಲೆಗೆ ಅಂದ್ರೆ ಒಂದು 5 ಬಗೆಗೆ ಆಗ್ತದೆ ಕೂದಲು ಹೋಗುವುದಕ್ಕೆ, ಮತ್ತೆ ಅತಿಯಾದ ಟೆನ್ಷನ್ ತಲೆಗೆ, ಒತ್ತಡ, ಆ ಒತ್ತಡಕ್ಕೂ, ಮತ್ತೆ ಭಾರಿ ತಲೆನೋವು, ಅಭ್ಯಾಸ ಇದ್ರೆ 7 ಬಿಂದು ತಲೆಗೆ ಹಾಕಿದ್ರೆ ಪೂರ್ತಿ ಅದು ವಾಸಿಯಾಗಿ ಬರ್ತದೆ. ಆ ತಾಯಿಯ ನಡೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಟ್ಟರೆ ಅದು 100ಕ್ಕೆ 100 ಯಶಸ್ವಿ ಆಗ್ತದೆ. ದೇಯಿ ವೈದ್ಯತೆಗೆ ಮದ್ದನ್ನು ಕಲಿಸಿದ್ದು ಸಯನ ವೈದ್ಯ. ಇದು ಪರಂಪರೆಯಲ್ಲಿ. ಕೊರೋನಾ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದ್ರೂ ಕೂಡ ಒಬ್ಬರನ್ನು ದೂರ ನಿಲ್ಲಿಸಿ ನಾನು ಪ್ರಸಾದ ಕೊಡ್ಲಿಲ್ಲ. ಏನು ಆ ಅಂಗಡಿಗೆ ಕೊಡ್ತೇವೆ, ಈ ಅಂಗಡಿ ಅಂತ ವ್ಯಾಪಾರ ನಾವು ಮಾಡಲಿಲ್ಲ. ಅದನ್ನು ಕೊಂಡು ಹೋಗುವಾಗ ನಂಬಿಕೆಯಲ್ಲೇ ಕೊಂಡು ಹೋದ್ರೆ ಮಾತ್ರ ಅದು 100ಕ್ಕೆ 100 ಯಶಸ್ವಿ ಆಗುವುದು. ಬೇರೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಈ ವಿದ್ಯೆ ಒಲಿದಿದೆ ಅನ್ನುವಂಥದ್ದು? ಆ ಕೋಟಿ ಜನರಿಗೂ ಹಿಂದೆಲ್ಲ ಮುಂದಿಲ್ಲ, ದೈವೈದ್ಯರಿಗೂ ಹಿಂದಿನವರಿಲ್ಲ ಮುಂದಿನವರಿಲ್ಲ. ಆದ್ರೂ ಕೂಡ ಸಯನ ವೈದ್ಯರಿಗೆ ಆ ಪರಂಪರೆ ಇದೆ. ಅವರು ಮೂಲತಃ ಇಲ್ಲಿಯೇ ಇದ್ದವರು, ಇಲ್ಲಿಗೆ ಬೇರೆ ಬೇರೆ ಜಾತಿ ಪಂಗಡದವರು ಬಂದಿದ್ದಾರೆ. ಯಾಕೆ ನಿಲ್ಲಿಲ್ಲ? ಆ ಸಯನ ವೈದ್ಯರ ವಂಶಸ್ಥರಾದ ಕಾರಣ ಈ ಮನೆಗೆ ಇವರಿಗೆ ಬರಲಿಕ್ಕೆ ಆಯ್ತು, ಈ ಮನೆಯಲ್ಲಿ ಇರಲಿಕ್ಕೆ ಆಯ್ತು. ದೈವೈದ್ಯದ ಕೈಯಲ್ಲಿ ಒಂದು ಸಂಜೀವಿನಿ ಪಾತ್ರೆ ಉಂಟು. 550 ವರ್ಷಕ್ಕಿಂತ ಮುಂಚೆ ಪಡುಮಲೆಯ ಬಲ್ಲಾಳರಿಗೆ ಮದ್ದು ಕೊಟ್ಟಂತ ಒಂದು ಸಂಜೀವಿನಿ ಪಾತ್ರೆ. ಬಲ್ಲಾಳರಿಗೆ ಅಷ್ಟಕಾಲಕ್ಕೆ ಹೋದಂತಹ ಪಾತ್ರೆ ವಾಪಸ್ ಇಲ್ಲಿಗೆ ಬರಲಿಲ್ಲ. ಹೋಗಿ ಹುಡುಕುವಾಗ ಆ ಪಾತ್ರೆ ಸಿಕ್ಕಿತ್ತು. ಅದನ್ನು ಈ ಧೂಮಾವತಿಯ ನಡೆಯಲ್ಲಿ ತಂದು ಒಂದು ಪ್ರಾರ್ಥನೆ ಮಾಡಿ ಇವರಿಗೆ ಆಸ್ಪತ್ರೆಗೆ ಆ ನೀರನ್ನು ಕೊಂಡೋಗಿ ಕೊಟ್ಟ ನಂತರ ಇವರಿಗೆ ಜ್ಞಾನ ಬಂದದ್ದು. ಮದ್ದಿನ ಪಾತ್ರೆ ಇಲ್ಲಿಗೆ ಬರುವಾಗ ಇವರಿಗೂ ಕೂಡ ಒಂದು ಕಷ್ಟ ಬಂದೇ ಆ ಪಾತ್ರೆಯ ನೀರನ್ನು ಕುಡಿದು ಅವರಿಗೆ ಗುಣಮುಖ ಆಯ್ತು ಅಂತ ಹೇಳಿ ನನ್ನ ನಂಬಿಕೆ. ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಶೇಷವಾಯಿನ ಲೆಸಗೆ ನಿಕ್ಲೇನು ಮಾತ್ರ ಮುಖ್ಯಡೆ ಎದ್ಕೊಂಡೊಂದಿಲ್ಲ ಯಾನು ಗೌತಮ್ ಶೆಟ್ಟಿ. ಇನಿ ಒಂಜಿ ವಿಶೇಷವಾಯಿನ ವ್ಯಕ್ತಿನ ಒಂಜಿ ಪರಿಚಯ ಮಲ್ಪೋಡು ಒಂದು ನಿಖಲ್ನ ಎದುರುಗು ಬತ್ತಿನಂಚಿನವು. ಸೊ ನಿಕ್ಲಿಗೆ ಮಾತ್ರೆಗ್ಲ ಗೊತ್ತಿತ್ತ ಲೆಕ್ಕನೆ ನಮ್ಮ ತುಳುನಾಡು ಒಂಜಿ ಏತ್ ಒಂಜಿ ಸಂಪದ್ಭರಿತವಾಯಿನ ನಾಡು, ಈ ಮಣ್ಣು ಪನ್ಪಿನವು ನಮಕ್ ಮಾತ್ರೆಗ್ಲ ಗೊತ್ತುಪ್ಪುನಂಚಿನವು. ದಾಯಂದು ಪಂಡ ನಮ್ಮ ಈ ಮಣ್ಣದ ಶಕ್ತಿ, ನಮ್ಮ ಈ ಪರಿಸರ ಡುಪ್ಪುನಂಚಿನ ಮರ ದೈಕಲೆ ಡುಪ್ಪುನಂಚಿನ ಒಂಜಿ ಆ ದೈವಿಕ ಶಕ್ತಿ, ಆ ಒಂಜಿ ಮರ್ದದ ಶಕ್ತಿ ನಮಕ್ ಬರ್ಪಿನಂಚಿನ ಅವೇತೋ ಸೀಕ ಸಂಕಟಲೇನು ದೂರ ಮಲ್ತದ್ದು ನಮಕ್ ಒಂಜಿ ನೆಮ್ಮದಿನ ಕನತು ಕೊರ್ಪುನೊಂದು. ನಮ್ಮ ನಡುಟು ಬೇತೆ ಬೇತೆ ನಮನೆದ ವೈದ್ಯ ಪದ್ಧತಿಲು ಇಲ್ಲ, ಬೇತೆ ಬೇತೆ ನಮನೆದ ಸೀಕ ಸಂಕಟಲೆಗೆ ಬೇತೆ ಬೇತೆ ನಮನೆದ ಮರ್ದು ಕೊರ್ಪೇರ ಆಂಡ ದುಂಬೂಡ್ ದಿಂಚಿಲ ಒಂಜಿ ತನ್ನನೇ ಆಯ್ನ ಒಂಜಿ ಪ್ರಾಮುಖ್ಯತೆನು ಅದು ತನ್ನನೇ ಆಯ್ನ ಒಂಜಿ ಹಿರಿಮೆ ಗರಿಮೆನು ಒರಿತೊಂದು ಬತ್ತಿನ ಮರ್ದು ಒಂದು ಪಂಡ ಅವು ನಮ್ಮ ನಾಟಿ ವೈದ್ಯ ಪದ್ಧತಿ ಅತಂಡ ನಮ್ಮ ಹಳ್ಳಿ ಮರ್ದ ಪನ್ಪಿನವು. ಸೊ ದುಂಬುದ ಮಲಮಲ್ಲ ಏತೆ ಮಲ್ಲ ಸಮಸ್ಯೆ ಬತ್ತಂಡ ನಮ್ಮ ಊರುಡು ಒಂಜಿ ನಾಟಿ ವೈದ್ಯರ ತಂಡ ಹಳ್ಳಿ ಮರ್ದು ಕೊರ್ಪನ ಅರಿತೇರೆ ಅಕ್ಲು ಒಂಜಿ ಕೈ ನೀಡ್ದು ಅಕ್ಲನ ಕೈಟ್ ಕೊರಿಯರ್ ಅಂಡ ಎಂಚಿನೇ ಸಮಸ್ಯೆ ಇತ್ತಂಡ್ಲ ಅವು ದೂರ ಒಂದಿತ್ತು ದಯಪಂಡ ನಮ್ಮ ಹಿರಿಯ ಅಕ್ಕಲು ಅವೇನೇ ನಂಬುದು ಅತ್ತಂಡ ನಮ್ಮಕ್ಕೆ ಅಕ್ಕಲ್ನ ಕೈಟ್ ಪರಿಹಾರ ತಿಕ್ಕೊಂಡು ಪನ್ಪಿನಂಚಿನ ಕಾರಣಗ ಅಕ್ಕಲ್ನ ಅಡೆಗೆ ಪೋದು ಆ ಮರ್ದದ ತೊಂದು ಅಕ್ಕಲ್ನ ಸಮಸ್ಯೆ ಹಿಡಿದು ಪರಿಹಾರ ಪಡೆ ಹೊಂದಿತ್ತೇರೆ ಪನ್ಪಿನವು. ಸೊ ಅಂಚನೆ ಒಂಜಿ ನಾಟಿ ವೈದ್ಯ ಪದ್ಧತಿನ ಸರಿಸುಮಾರು
55 ವರ್ಷದಿಂಚಿಲ ಮಂತೊಂದು ಅವೇತೋ ಜನಕ್ಕೆ ಬತ್ತಿನಂಚಿನ ಚರ್ಮ ರೋಗ ಆದುಪ್ಪು ಸರ್ಪಸುತ್ತ ಆದುಪ್ಪು ಕೆಂಪು ಆದುಪ್ಪು ಸೋರಿಯಾಸಿಸ್ ಇಂಚಿನ ಒಂಜಿ ಚರ್ಮ ರೋಗದ ಸಮಸ್ಯೆ ಆದುಪ್ಪು ಗಂಟೆ ಬೇನೆ ಆದುಪ್ಪು ಬೆತೆ ಬೆತೆ ನಮನೆದ ಬೇನೆಲು ಅಂಚನೆ ತರೆಕ್ ಪಾಡುನಂಚಿನ ಎಣ್ಣೆ ಆದುಪ್ಪು ಕುಜಲದ ಆರೈಕೆಗೆ ಬೋಡಾಯನಂಚಿನ ಎಣ್ಣೆಲಾದುಪ್ಪು ಇಂಚಿನೇನು ಕೊರೊಂದು ಅವೇತೋ ಜನಕ್ಕೆ ಒಂಜಿ ಮಾರ್ಗದರ್ಶನ ಮಂತೊಂದು ಬತ್ತಿನಂಚಿನ ಅಂಚನೆ ಪ್ರಸಿದ್ಧವಾಯಿನ ಕ್ಷೇತ್ರ ಭಾರಿ ಮಲ್ಲ ಮಟ್ಟದ ಬೆಳಗೊಂದುಪ್ಪುನಂಚಿನ ಶ್ರೀ ಕ್ಷೇತ್ರ ಗೆಜ್ಜೆಗಿರಿತ ಆನುವಂಶಿಕ ಮೊಕ್ತೇಸರೇರು ಕೂಡ ಆದುಪ್ಪುನಂಚಿನ ಲೀಲಾವತಿ ಅಮ್ಮ ನಮ್ಮೊಟ್ಟುಗುಲ್ಲೇರು ಒಂಜಾತ ಆರಡ ಪಾತೆರ್ಗ ದಾಯ್ ಪಂಡ ಅರೆಗ್ ಈ ಸರ್ತಿದ ಕರ್ನಾಟಕ ಜಾನಪದ ಅಕಾಡೆಮಿ ಕೊರ್ಪುನಂಚಿನ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆತೇರು. ಸೊ ಈ ಒಂಜಿ ಸಂದರ್ಭಡ್ ಅರಡ ಒಂಚೂರು ಪಾತೆರ್ಗ ದಯಪಂಡ ನಮಕ್ ತೆರಿಯಂದಿನಂಚಿನ ಅನೇಕ ವಿಚಾರಳುಲ್ಲ ಅನೇಕ ಮರ್ದುಲುಲ್ಲ ಅವೆತ ಬಗೆಟ್ ಒಂಚೂರು ಪೊಲಬು ತೆರಿಯೋನ್ಗ ಪನ್ಪಿನಂಚಿನ ಒಂಜಿ ಪಾತೆರದೊಟ್ಟಿಗೂ ಅಮ್ಮ ನಮಸ್ತೆ. ನಮಸ್ತೆ. ಬಹುಶಃ ಈರ್ನ ಪರಿಚಯ ಇಜ್ಜನ್ನಕ್ಲಿ ಈರ್ಲ ಉಪ್ಪೇರಿ ಆಲ್ರೆಡಿ ಇತ್ತೆ ಸುಮಾರು ಸಂಘ ಸಂಸ್ಥೆಲಡಿ ಇರೆಗ್ ಸನ್ಮಾನ ಆತಂದು ಈರ್ನ ಈ ಒಂಜಿ ಮರ್ದದ ಗುಣಕ್ಕೆ ಇರೆಗ್ ಅಭಿನಂದನೆ ಸಲ್ಲಿಸದೇರು ಇರೇನು ಸನ್ಮಾನ ಮಂತದ್ದು ಮಾನಿತದೇರು. ಸೊ ಮಸ್ತ್ ವರ್ಷದಿಂಚಿ ಮರ್ದು ಕೊರೊಂದುಲ್ಲರ 55 ವರ್ಷದಿಂಚಿಲ್ಲ ಈ ಒಂಜಿ ಸೇವೆ ಮಂತೊಂದುಪ್ಪನ ಬಗ್ಗೆ ಇರೆಗ್ ದಾದಾವ ಪಂಡ ಏತು ಖುಷಿ ಉಂಡು ಇರೆಗ್ ಖುಷಿ ಅಂಡ ಒಂಜಿ ಮಣ್ಣು ತವಿತ್ರೆ ನಾ ಅಜ್ಜಿ ಊರು ಒಯ್ತೇರು ಪೊಲ್ಲಪ್ಪ ಐದಿತಿ ಐದು ತೂಕ ಮಾಮಿ ಕೂರು ಒಯ್ತೇರು ಮಾಮಿ ತೂಕ ನಾ ಯಜಮಾನ್ರ ಕೂರು ಒಯ್ತೇರು ಎಂಕ ಸೋಜಿಂದು ಆಪಣ ಈ ಮರದ ಹೊತ್ತು ಮಾಲ್ಪುಣ ಅಂಟು ಏನು ಒಂತೆ ಮೆಲ್ಲ ಅಂತೆ ಮೆಲ್ಲ ಅನ್ಪುಣ ಮುಲ್ಲ ಅಷ್ಟಾಂಗಾಲ ಶುರುವಾಂಡು ಗೆಜ್ಜೆಗಿರಿತ ಅಷ್ಟಾಂಗಾಲ ಶುರುವಾನ ಅಂಡೇರು ಏರಮ್ಮ ಮರ್ದು ಉರುಪುಣೆ ಉಳ್ಳು ಮರ್ದು ಎನ್ನ ಮಾಮಿ ಉರುಪೇತೇರು ಅಜ್ಜಿ ಉರುಪೇತೇರು ಬೇರು ಎನ್ನ ಕಂಡಾನಿ ಕುರುಪೇತೇರು ಇತ್ತೇನು ಒಂತ ಮೆಲ್ಲ ಅಂತದ ಎಂಕ್ ಆಪುಜಿಂದು ಅಪ್ಪ ಅಂಡೇರು ಅವು ಕೊರಾಂದೆ ಹುಲ್ಲೇರ ಬಲ್ಯಮ್ಮ ಅವು ಮಣ್ಣು ತವಿತ್ರೆ ಮರ್ದು ಇರುವಂಜಿ ಹುಡಿ ತಪ್ಪು ಕಿನ್ಕ ತಗೊಂಡ್ರಲ್ಲ ಅವು ಮರ್ದಿ ಅಂಡೇರು ಅಂಚ ಐದು ದುಃಖ ಬೇರಪ್ಪ ಕೊರ್ಪೆ ಅಂತೆ ಇತ್ತ ಕೊರಿಯರಂಡ ಇತ್ತ ಗುಡ್ಡೆಟೆ ಒತ್ತುಕೊಂಡ್ರಿಯರ ಅಂತ ತೀರು ಜಿಂಕ್ ಆಕಾಶ ಹೋಯ್ನ ಕೊಡಿ ಮರ್ದಲ್ಲ ಪಾತಾಳ ಹೋಯ್ನ ಬೇರು ಮರ್ದಲ್ಲ ಅಂಚ ನಾನು ಇತ್ತ ಜೋಕ್ಲು ನನ್ನ ಮಗೆ ಉಳ್ಳಿನಿ ನಾನು ಅಂತ ಉರುವಿ ಪುಳ್ಳಿಲ್ಲಿ ಅಂದು ನೆತ್ತನ ಒಟ್ಟು ಒಂಜಿ ವಿಚಾರಣೆ ಎಂಕ್ಲು ಲೇಖ ಮನ್ಪೊಡು ದಯಪಂಡ ಬೇರೆ ಮರ್ದು ಕೊರೊಂದು ಉಪ್ಪುನಂಚಿನ ಮಣ್ಣು ಅತ್ತಂದಂಡ ಲೀಲಾವತಿ ಅಮ್ಮ ಉಪ್ಪುನಂಚಿನ ಮಣ್ಣು ಅವು ದೇಯಿ ಬೈದ್ಯತಿನ ಒಂಜಿ ಪುಣ್ಯದ ಮಣ್ಣು ಗೆಜ್ಜೆಗಿರಿ. ಸೊ ಆ ದೇಯಿ ಬೈದ್ಯತಿ ಪಡುಮಲೆತ ಅರಸೇರ್ನ ಕಾಲಡ್ಲ ಒಂಜಿ ಬೈದ್ಯತಿ ಪನ್ಪಿನ ಒಂಜಿ ಪುಗರ್ತೆನ ಪಡೆಯೊಂದಿತ್ತಿನಾರು ಬಹುಶಃ ಆರ್ನ ಒಂಜಿ ಆ ಮಣ್ಣದ ಕಾರಣಿಕ ಮೆಕ್ಲು ಕೊರ್ಪುನಂಚಿನ ಮರ್ದಿಡ್ಲ ಅವು ಫಲಿತದ ತೋಜೊಂದುಂಡು ಒಂದು ಪಾನೋಲಿ ನಮ್ಮ ಇತ್ತ ಈರು ಒಯ್ಕ್ ಪುರ ಕೊರೊಂದುಲ್ಲಾರ ಇಡೀ ಏರ್ ದಾದಪುರ ಸಮಸ್ಯೆ ಪದ ನಕ್ಲು ಬರ್ಪೇರಿ ಇಡೀ ಒಕ್ಕ ಸುತ್ತು ಸರ್ಪ ಸುತ್ತು ಗೆಂದಾಳಿ ಕೆಂಪು ಮಂಡೇಲಿ ಕೆಂಪು ಬೇಸರುಪು ಚಿನ್ನವಾಂತ ಉಂಡು ನಾನ ನಮನೆ ಉಂಡು ಅಂತ ಕೊರ್ಪೆ ಓಕೆ ಅಂಚ ಆ ಸಮಸ್ಯೆ ನಕ್ಲು ಪುರ ಬರ್ಪೇರಿ ಬರ್ಪೇರಿ ಓಕೆ ಪಂಡ ಎತ್ತೋ ಬಗೆತ್ತ ಗಿಡ ಮುಳಿಕೆ ಪಾಡ್ತು ಎಣ್ಣೆ ಕಾಯ್ಪುಂಡು ಅವು ಎಣ್ಣೆ ಒಯ್ಕ್ ಪುರ ಎಣ್ಣೆವು ಪುರ ಎಲಾರ್ಜ ಎಣ್ಣೆಗು ಬೇನೆಗು ಗಂಟು ಎಣ್ಣೆಗು ಬುಕ್ಕೋ ಕುಜಾಲು ಉದುರುನಿಗು ಇಂಚಿನ ಊರೇಗ್ಲ ಉಂಡು ಏತೋ ಬಗೆ ವಾಡುಂಡು ಮರದ್ದು ಅವು ದೇವಿ ವೈದ್ಯನ ಇಂಚಿ ಸತ್ತೋವು ಅಂಚ ಆರ್ನ ಒಂಜಿ ಪುದರ್ಡು ಕೊರ್ಪುನಂಚಿನ ಒಂದು ಕೊರ್ನಾಡಿಗೆ ಅವು ಫಲಿಪುಣ ಒಂದು ಅಂಚ ಇತ್ತೆ ಒಲ್ತೊಲ್ತು ಪುರ ಬರೋದಿಲ್ಲ ನಮ್ಮ ಇಡೀ ಬರ್ಪೇರು ಮಾತಾದಿ ಕೇಳ್ಸಲ್ಲ ನಿಕ್ಲು ಒಲ್ತು ಬತ್ತನೆ ದಾನೆ ದಾಯ್ತು ಒಂದು ಏನಕ್ಕೇನು ಉಜ್ಜಿ ಎಂಕ ತೇರಿ ನೀನು ಎತ್ತದ ಕೊರ್ಪೇಲಿ ಇತ್ತ ದೂರ ಪೋತ್ಕೊಂಡ್ರೆ ಮರ್ದೋಲ್ರಿ ಎಂಕ ತೇರು ಉಜ್ಜಿ ಐಕಿ ಎಂಚಿನ ಉಂಡೆ ಅನ್ನ ಕಣ್ಣಿಗೆ ತೋಜುಂಡು ಐನ್ ಕಿನ್ಕತ್ತು ಗುದ್ದುತು ಪ್ರಸಾದ ಶಕ್ತಿಲಿ నేను ಪುದಾರ ಬಂಡತು ಪ್ರಸಾದ ಹೊಟ್ಟು ಕೊರ್ಪೆ ಗೆಜ್ಜೆಗಿರಿದ ಮಣ್ಣದ ಶಕ್ತಿಲೇನು ಏನಿದು ಕೊರ್ಪುನ ಮಾತಿನ ಕಲ್ಲಲ್ ತೌಲಿಂಗಿ ಕೊರತ್ತಿ ಎನ್ನ ಪಾಸಾನ ಹೊರ್ತೀನಿ ಅಂತ ನಂಬತ್ತು ಕೊರ್ಪೆ ಕೊರ್ನಾಡಿಗೆ ಅವು ಅವು ಈರು ಕೊರ್ಪುನಂಚಿನ ಮರ್ದಗ್ ಪತ್ಯ ಅಂಚಿನ ದಾಲ ಒಪ್ಪುಂಡ ಅವು ಪತ್ಯ ಇಪ್ಪುಂಡು ದಿಂಜ ಎಲ್ಲ ಅರ್ಜೆನಿಗೂ ಅಂತ ದಾಲ ನಂಜಿ ತವಲ್ಲಿ ತೌತೆ ಮಣೋಲಿ ಟೊಮೆಟೊ ಪದಿಂಜಿ ಇಂಚಿನ ಅಂತ ತಿನ್ನೋಲಿ ನಂಜಿ ದಾಲ ತಂಡೆ ನೀರಲ್ಲಿ ಬೇತೆ ದಾಲ ಆನನ ತಿನ್ನೀರಲ್ಲಿ ಅಂಚ ಪತ್ಯ ಬಂಪೆ ಅಂತ್ಯ ಅವು ಪಂಡ ಅಕ್ಕಲ್ನ ಒಂಜಿ ಪರಿಸ್ಥಿತಿ ಎಂಚ ಉಂಡು ಅವು ಏತ್ ಜೋರು ಉಂಡು ಕಮ್ಮಿ ಉಂಡು ಐತ ಮಿತ್ತಿಗೆ ಕಮ್ಮಿ ಆವಡ ಇಂಚ ಇಂಚ ಮಾಡ್ಕೊಂಡು ಬಂಪೇನು ಅಂಚ ಮಾಡ್ತದ್ದು ಮರ್ದು ಕೊರ್ಪಾರ ಅಂಚ ಪಂಡ ಎಣ್ಣ ಪವಿತ್ರ ಮಣ್ಣದ ಪವಿತ್ರ ಎಲ್ಲ
ಎನ್ನ ಗುರು ಹಿರಿಯಕ್ಕಳ ಆಶೀರ್ವಾದ ಅಲ್ಲ ಪಂಡ ಇರು ಹೊರ ಪಂಡರ್ ಯಾನು ನಾನೊಂದು ಹೆಂಗೆ ಕಾವಂದಿತ್ತೆ ಅಂಡ ಎಲ್ಲಿ ಹಿಡ್ದಿರಾಗ ಆಸಕ್ತಿ ಇತ್ತಂಡ ಅವು ಇತ್ತನ್ರಿ ಎಲ್ಲಿ ಇರ್ತಿತ್ತನ್ ಹಿಂಗೆ ಅವು ಏನ ಒಂಜಿ 13 ವರ್ಷ ನಾನು ಈ ಇಲ್ಲಡೆ ಮದುವೆ ಅಂತ ಕೊಣತ್ತೇನ್ರಿ ಅಪ್ಪಗಾನೆ ಎನ್ನ ಅಜ್ಜಿ ಮಂತ್ರ ಮಾಡ್ಕೊಣಾರು ಪೊಲ್ಲಪ ಇದ್ದೀತಿ ಅಂಚ 6 ಇಂಚಿನ ಮರದ್ದು ಕೊಂಡ ಮಗ ಇಂಚಿನ ಕೊಂಡ ಅಂದು ಮಂತ ಪಂಡು ಇಂತೀರು ಅಂಚ ಇಂಕ ಪರಿಚಯ ಆತು ಒಕ್ಕ ಮಾಮಿ ಇತ್ತೀರು ಅಂಚ ಪಂಡ ಇರಾಗ ಮೂಲಿಕೆಲೇನು ಪೂರ ಒಂಜಿ ಗುರ್ತ ಬತ್ತನ ಗುರ್ತ ಹಾಕ್ಲೆ ಇಡ್ತಾಯಿದ್ನಿ ಹಾಕ್ಲೆ ಹಿಡಿದು ಬತ್ತದು ಹಾಕ್ಲೆ ಹಿಡ್ದೆ ಬತ್ತನ ಇಂಚಿನ ಕೊಂಡೆ ಮಗ ಇಂಚ ವಾಂತದ ಕೂರು ಉಡ್ಕೊಂಡದ್ದು ಅಂಚ ಏನನ್ನ ಎಲ್ಲಿಯ ಪೊಣ್ಣಾನು ಒಣದ್ನೆ 13 ವರ್ಷದ ಪೊಣ್ಣಾನು ಕೊಂಜು ಆಯ್ನೆ ಉಕ್ಕು ಅಂಚ ಅಂಚ ಅಪ್ಪ ಗಡ್ದಿಂಚಿ ಅವು ನಂಬಿಕೆ ಈ ದೈವತ ಇತ್ತು ಭಾರಿ ನಂಬಿಕೆ ಅಂಚ ಪಂಡ ದುಂಬು ಇಂಚಿ ಇತ್ತೆ ಇಪ್ಪುನಂಚಿನ ಬೇತೆ ಬೇತೆ ಮನೆದ ವೈದ್ಯರು ಅಮ್ಮೇರ್ನ ಇಲ್ಲಲ್ಲ ಈ ದೈವಗಳಿತ್ತು ಜುಮಾತಿ ಅಲ್ಲಾಲ್ ತೊಳಿಗಿ ಹೊರತ್ತಿ ಇಂಚಿನವಂತ ದೈವಗಳಿತ್ತು ಇಂಕ ಅಂಚ ಭಾರಿ ನಂಬಿಕೆ ಇಲ್ಲ ಸದ್ಯ ಅಂಚ ಅಕ್ಕಲ ಒಂಜಿ ಆಶೀರ್ವಾದ ಅಕ್ಕಲ್ನ ಆಶೀರ್ವಾದ ನಡಪುಣ ಬೇಲೆ ಅಂಚ ಅಂಡ ದುಂಬು ನಮಕ್ ಬೇತೆ ರೀತಿದ ಒವ್ವೇ ರೀತಿಯ ವೈದ್ಯ ಪದ್ಧತಿ ಇಜ್ಜಂಡು ಮಾತ ನಾಟ್ಯ ವೈದ್ಯ ತಂಡ ಹಳ್ಳಿ ಮರದ ಕೊರ್ಪನಕ್ಲನೇ ಒಂಜಿ ಮಾತ ಸಮಸ್ಯೆ ಎಲ್ಲ ದೂರ ಒಂದಿತ್ತು ಪಂಡ ದುಂಬುಲ ಇಲ್ಲಾಗ ಮಸ್ತ್ ಜನ ಬರೋಂತಾರ ಅಂಚ ಬತ್ತೋಂತೀರಪ್ಪ 6 ಗೋಡೆಗೆ ಅಂತ ಬಟರ್ ನಾಕಲ್ ನಡೆ ಪೋಂತೀರ ಅಜ್ಜಿ ಒಂಜಿ ಈತಾಗೆ ಆತ ಮುಟ್ಟಾಲ ಇಡ್ಡು ಬಣ್ಣಗ ಅಕ್ಲ ಕೊರನೇನು ಪೂರ ಅಂಚ ಕಾಟು ಅಂತವ್ರು ಅಂಚ ಅಂಚ ಅಂಡ ದುಂಬು ನಮಕ್ ಕಾಡು ಮಸ್ತ್ ಇತ್ತಂದ್ರೆ ಮೂಲಿಕೆ ಪೂರ ಬೋಡನ ತಿಕ್ಕೊಂಡಿತ್ತು ರುಚಿ ಇತ್ತ ತಿಕ್ಕುಜಿ ಆಕಾಶ ಕೊಡಿ ಮಾಡ್ದಲ್ಲ ಪಾತಾಳ ಹೋಗಿ ಬೇರೆ ಮಾಡ್ದಲ್ಲ ಅಂದು ಐನ್ ನಾಡೊಂದು ಬರ್ಪಿನೇ ಇತ್ತೆ ಮಲ್ಲ ಸಮಸ್ಯೆ ಭಾರಿ ಸಮಸ್ಯೆ ಅಂಡ ಇತ್ತೆ ಇರು ಎಂಚ ಐನ್ ಸಂಪಲ್ ತೊಂದಿಲ್ಲ ಇತ್ತೆ ಸಂಪಾಲ್ ತೊಂದು ಎಂಕ ಕೈಕ್ಕೆ ಎಂಚೆ ನಾವು ತಿಕ್ಕೊಂಡು ಏನು ಹಿಂಗೆ ತೋರ್ಪೈ ನಿಮ್ಮ ಅರ್ಧದ ಮಟ್ಟದವು ಅವು ಆಯ್ತು ಸಮಾಧಾನ ಆಗೋದು ಅಂಚ ಅಂಚ ಶಕ್ತಿ ಇಲ್ಲ ಅಕ್ಕಲ್ನ ಅಂಚ ಇತ್ತೆ ಮಳೆ ಇತ್ತೆ ವೈದ್ಯ ಪದ್ಧತಿ ಬದಲಾತಂದ್ರೆ ತಂಡ ಬೇತೆ 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 ಡಾಕ್ಟರ್ ನಕ್ಲು ವೈದ್ಯರ ನಕ್ಲು ನಂಗೆ ಸಂಪರ್ಕ ತಿಕ್ಕೋರಿ ಅಂಡಿತ್ತೆ ನಮಕ್ ಸುಲಭ ಪಡುತ್ತೆ ಅಲರ್ಜಿ ಚರ್ಮದ ರೋಗ ಮಂತ್ ಮಾತ್ರೆಗಳ ಕಾಡೊಂದೇ ಒಪ್ಪುಂಡು ಐಕಪ್ಪಂಜಿ ನಂಜಿ ಸುಲಭದ ಒಂಜಿ ಮರ್ದಂದಿತ್ತೆ ಒಂಜಿ ಪನೋಡುಂದ ಅಂಡ ಇದ ಒಯ್ಟು ಪೂರ ಗರಡವತಲ ಅವಡು ಕೆಂಪುಗು ಬುಕ್ಕೊಂದು ಅವಡು ಎಂಚಿನ ಏಕನಾಯಕನ ಅವಡು ಸೋಮರ ವೀರ ಅವಡು ಬುಕ್ ಸುಮಾರು ಬಗೆ ಮರ್ದ ಈಶ್ವರ ವೀರ ಅವಡು ಸುಮಾರು ಬಗೆ ಲಿಂಬೆತ ಪುಲಿ ಮರ್ದು ಐದು ಅದು ಪೂರ ಬಗೆ ಐನ ಅರಿತದು ಒಂಜಿ ಪಾತ್ರ ಪಾಡ್ತು ಬುಕ್ಕ ಈ ಲಿಂಬೆತ ಪುಲಿ ನೀರು ಪಾಡ್ತು ಐತೆ ಪೂಜೆ ಅವೇ ಒಂಜಿ ಒಂದೆಲ್ಲ ಕೇನೋಡಪ್ಪ ದಯಪಂಡ ಒಂಜಿ ಪನೇರ ಹಳ್ಳಿ ಮರ್ದು ತನಗೆ ಒಯ್ತ ದೂರಾಡ್ದು ಬರ್ತದ ಒಂಜಿ ಅಲ್ಪ ಮರ್ದ ಕೊರ್ಪನ ಉಳ್ಳೇರಂದು ತೆರಿದು ಬರ್ಪೇರು ಇಂಚೆ ನಂಗೆ ಮರ್ದ ಕೊರ್ಲಿ ಅಂತ ಆಂಡ ಆ ಮರ್ದ ತಯಾರು ಮನ್ಪೇರ ಏತ್ ಹೊರ್ತು ಬೋಡಪ್ಪ ಈಗ ಏತ್ ಬೇಲೆ ಉಂಡು ಬುಕ್ಕ ಉಂಡಪ್ಪ ಬುಕ್ಕ ಕೈ ಬೇವು ಅವಳ ಮರ್ದಿ ಎಡ್ಡೆ ಮರ್ದವು ಎಲ್ಲ ಹಾಡುಡು ಇತ್ತೆ ಈಶ್ವರ ವೀರು ಗರಡ ಪಾತಾಳು ಏಕನಾಯಕನವು ಸುಮಾರು ಬಗೆ ಆವಡು ಆವಡಂಡ ಇತ್ತೆ ಸೀರು ಉಂಡೆದ್ದಿ ನಿಕ್ಳು ಅಲ್ತದೆ ತೊಳ್ಳಿ ಮುಲ್ತದೆ ತೊಳ್ಳಿ ಅನ್ಪುಣೆ ಇಂಚಿನ ಅವಳು ಇಪ್ಪದೆ ತೊಳ್ಳಿ ಕೈ ಕಿಲ್ಕಿನೇ ಕೊರ್ಪುಣೆ ಅಂಚ ಇತ್ತೆ ಒಂಜಿ ಬತ್ತನಗ್ಲಿ ಏತು ಪೊರ್ತುಡು ಒಂಜಿ ಮರ್ದು ತಿಕ್ಕೊಂಡು ದಯಪಂಡ ಮಾತ ತಯಾರು ಪೂಜಿ ತಯಾರು ಪೂಜಿ ಒಂಜಿ ಅರ್ಧ ಗಂಟೆ ಆಗುಂಡು ತಯಾರು ಮಾಡ್ಕೊಂಡ ಅಂಚ ಬುಕ್ಕ ನಾನು ಸೀರುಂಡು ಪ್ರಾಯ ಇದ್ದು ಎಲ್ಲಿ ಪೊರ್ಸಾಯ್ತಂದು ಏನು ಪೊರ್ಸು ಅಂಚ ಇತ್ತೆ ನಾನು ಇನ್ನ ಜೋಕುಲು ಐನ ಮುಂದುವರಿಸವೇರಿ ನಾನು ಜೋಕುಲು ಮುಂದುವರಿಸಾವೇರಿ ಶಕ್ತಿ ಅಕ್ಲಿಗೆ ಮಾತಿ ಹೊರ್ಪೇರು ಅಕ್ಲೆ ಮುಂದುವರಿಸಾವೇರಿ ಅಂಚ ಅಂಚ ಓಕೆ ಪಂಡ ಈ ಜೋಕ್ಲೆಗ್ ಬರ್ಪುನ ಸಮಸ್ಯೆಲೆಗ್ಲ ಇರು ಮರ್ದು ಕೊರ್ಪೇರಿ ಅದೇ ಓಕೆ ಇತ್ತೆ ಪೂರ ಜೋಕ್ಲೆಗ್ ಒಂಜಿ ಮೇಲ್ಟ್ ಊರಿನ ಲೆಕ್ಕ ಬೊಕ್ಕೆ ಹಾಕೋಣಿ ಬೊಕ್ಕೆ ಹಾಕತ್ತು ಅವಳು ಮುಲ್ಕಿ ಇದ್ಕಲಾಡಿ ಸುಡೆ ಮುದ್ದೆಯಲ್ಲಿ ಪೂರ ಐಕಂದು ಗಂಧ ಬುಕ್ಕು ಕೈ ಬೇಯುತ್ತ ತಪ್ಪು ತರಸ ಅವೇ ಮಾಂತ ಬಗೆಲ್ಲ ಪಾಡ್ತು ತಾಮ್ರಾಣಿ ಮಾಂತ ಪಾಡ್ತು ನೀ ಪಿಂಗಾನಿಗೆ ಏನ ರಸ ಪಾಡ್ನೆ ಪಾಡ್ತು ಲಿಂಬೆ ಕುಳಿತ ನೀರು ಪಾಡ್ತು ಪೂಜುನೆ ಪ್ರಸಾದ ಪಾಡ್ನೆಕ್ಕು ಗಂಧ ಮಂಜಾಲದ ಹೊಡಿ ಪಜಿ ಮಂಜಾಲು ಅಂತ ಪಾಡ್ತು ಅವು ಕಮ್ಮಿ ಆಗ್ಬೇಕು
ಕೆಲವು ಅಕ್ಲ ಇಲ್ಲಾಡ ಅಕ್ಲನ ತೆಗೆ ಒಂಜಿ ಹಳ್ಳಿ ಮರದ ಮನ್ಪುಗ ಅಂದು ಪೋಪೇರು ಐದ ಬಗ್ಗೆ ದಾದ ಮನ್ಪರೆ ನಿಕ್ಲೆ ಗಂಡ ಒಂಜಿ ಆಶೀರ್ವಾದ ಒಪ್ಪುಂಡು ಅನುಗ್ರಹ ಒಪ್ಪುಂಡು ఇప్పుడు ಏನು ಪನ್ಪ ಇಂಚಿನೇನು ಮಾಡ್ಬಿಡಿ ಮಗ ಇಂಚಿನೇನು ಮಾಡ್ಬಿಡಿ ಈಗ ಕೂಟಲಿ ಎಂಟ ಇತ್ತನೇನು ಕೊರ್ಪೇನು ಅಂತ ಅನ್ಪೇನು ಹಂಗೆ ಮಾಡ್ಬೋದು ಅಂಚ ಅಂಚ ಇತ್ತೆ ಈ ಸರ್ಪ ಸುತ್ತಾವಡು ಕೆಂಪಾವಡು ಇಂಚಿನ ಪುರ ಸಮಸ್ಯೆ ಮಂಡೇಲಿ ಕೆಂಪು ಸರಪ್ಪ ಕೆಂಪು ಬಗದಾಳಿ ಕೆಂಪು ಒಕ್ಕ ಸುತ್ತು ಆ ಒಂದನ್ನು ಸೊತ್ತು ಉಂಡು ಅಬ್ಬಾ ನಂಜಿತ ದಾಳ ಮುಟ್ಟಿಯರಂತದ್ದು ನೆಕ್ಕಪುರ ಒಂಜಿ ಮರ್ದು ಅವು ಗುಣ ಹೊಡು ನಡಿ ಏತ್ ಸಮಯ ಬೋಡ ಸಮಯ ಮೂಜಿ ತಿಂಗಳು ಉಡು ಮೂಜಿ ತಿಂಗಳು ಉಡು ಇಂಕೆ ಮೂಜಿ ಇಂಕೊಲು ಅತ್ತಂಡು ಮುಲ್ಪ ಶುರುವಾಯಿನಿ ಪಂತೀರೇನಕ ದಾಯ್ತ ಒಂದು ಕಿರುಂಬುಡೇನು ಸುಣ್ಣ ದಡಿಕೆ ಇರ್ತಂಡು ಮೂಜಿ ತಿಂಗಳು ಎನ್ನ ಮರ್ದ ಪೂಜೆ ಬುಕ್ಕೋ ಮೊಳು ಸುಕ್ಕು ಮರ್ದು ಅನ್ಪಣ ಹೇಳಿ ಪೂಜಾರಿ ಲೇಟ್ ಇಸೋನತ ಪೂಜಾರಿ ಮುಖಾಯನ ಮರ್ದು ಬೇರೆ ಪೋಣತ್ತೆ ಅಕ್ಲಕ್ಲ ಅಂಚಲ ಬೇತಕ್ಲೆ ಕೊರ್ನವ ಐಟೆ ಗುಣ ಆಪುಂಡು ಅಂಚ ಅವನಿ ನಂಬಿಕೆ ಬೋಡತ್ತ ನಮ್ಗೆ ಅಂದು ಇತ್ತೆ ಮಸ್ತ್ ಗರಿಟಿರೆಗ್ ಸನ್ಮಾನ ಪೂರ ಮಂತೇರು ಪ್ರಶಸ್ತಿ ಪೂರ ತಿಕ್ಕತಂಡ್ರಿ ಐತ ಬಗ್ಗೆಡಿ ದಾದ ಪನ್ಪರ್ ಏತು ಖುಷಿ ಆಪುಂಡು ಖುಷಿ ಅವು ನಮ್ಮ ಒಂಜಿಲದ್ದಿ ಜಾಗ್ಯತ ಸತ್ಯ ಎಲ್ಲ ಗುರು ಹಿರಿಯಕ್ಕಳನ್ನ ಆಶೀರ್ವಾದ ಅಕ್ಳು ಕೊರೋನಾಗ ನಾಟೋಣ ಪೈನು ಈರಾದು ಐಕ್ಲ ತಿಕ್ಕೋಡು ಅಂಚಿನ ವಿಷಯ ತಿಕ್ಕೋಡು ನಾನು ಆಸೆ ಇದ್ದಿ ದೇವೇರು ಕೊರನೆಗೆ ಐಕೊಂಜಿ ಫಲ ಉಂಡು ನರಮ್ಮನಿ ಕೊರಂಡ ಏನು ಕೊರಿಯೆ ಇಂಚಿನಾಗ್ಲೇ ಇಂಚಿನೇನು ಕೊರಿಯೆ ಎಂದು ಅನ್ಪೇರು ಅಪ್ಪ ದೇವೇರು ಕೊರನೆಗೆ ಎನ್ನ ಜೋಕ್ಲಿಗೆ ಅವು ದಾಲ ಕಡಿಮೆ ಆಗ್ತದೆ ಅಂಚ ಇತ್ತೆ ಈರು ಪಂಡಾರಿ ಇಂಕತ್ತೆ ಪಿದೈ ಪೂದು ಇಲ್ಲ ಕನಪುಲೆಕ್ಕ ಇಜ್ಜಿಂದು ಇತ್ತೀರಗೀರು ಇನ್ನ ಜೋಕ್ಲೆ ಎಂದು ಬೋಡೈನ ವ್ಯವಸ್ಥೆ ಅಂತ ಕೊರ್ಪೇನ ಮರ್ದ ಬೋಡ ಪೇಂಟ್ ಇರ್ತಿತ್ತ ಕುಂಡ್ರಪೇರು ಪೂರ ಅಲ್ಪ ತಿಕ್ಕೊಂಡು ಪೂರ ಬಗೆಲ್ಲ ಬೋಡಾಯಿ ನಾವು ಬುಕ್ಕ ಸಾಧಾರಣ ತಾವು ಮುಳಿ ಅಂತ ಕೊಂಡ್ರು ಪೇರು ಐನೇ ಪದೊಂದು ಅನ್ಕೊಂಡು ಇಡೀ ಮರ್ದ ಬರ್ಪುನಕಲ್ದ ಒಯ್ನಾಂಡ ಪತ್ತೊಂದು ಬರೋಡ ಹಾಕೊಂಡು ಇಡೀ ಆಕಳಿ ಪತ್ತೊಂದು ತೋರ್ಕೊಂಡಿದ್ದು ಆಯ್ತು ನಮ್ಮ ಗೊತ್ತು ಬೋಡತ್ತೆ ಅವು ಎಕ್ಲೆ ಹೆಂಚಿನ ಗೊಂತು ಆಕಳಿತೆ ಒಂಜಿ ಮರ್ದ ಗುಣ ಬಂದ ಇತ್ತ ಡಾಕ್ಟರ್ ಎಂಕ್ಲ ಒಪ್ಪನೆ ಸುಗರ್ ಉಂಡು BP ಉಂಡು ಐಕ್ ಮರ್ದ ಒಪ್ಪನೆ ಚಡಿ ಆಕಳಿ ಕೊಂಡ್ರು ಆಯ್ತೀನಿ ಅಂಚ ಈ ಶುಗರ್ ಅಂದು BP ಶುಗರ್ ಐಕ್ ಹಳ್ಳಿ ಮರ್ದ ಆಪುಂಡಪ್ಪ ಈಗ ಆಪುಂಡ ಐನು ಸಂಪಾಲಿ ಗುಣ ಇರು ಮಗ ಏತು ಚೀಪೇಸಿ ನನ್ನ ಜಾಜಿ ವರ್ಷ ಅಂಡಿ ಚಪ್ಪೆ ಚಾಯ ರೂಪಾಯಿ ಅಂಚ ಈ ಹಳ್ಳಿ ಮರ್ದಿಗೆ ಒಂತೆ ಪತ್ತಿ ಎಲ್ಲ ಮಲ್ಪೋಡ ಹಾಪುಂಡು ಜಾಗ್ರತೆ ಮಲ್ಪೋಡ ಹಾಪುಂಡು ಅಂಚ ಇತ್ತೆ ನಾನು ಇರಡ್ದು ದುಂಬುಗು ನಾನು ಇತ್ತೆ ಜೋಕ್ಲು ಮುಂದುವರಿಸ ಒಂದು ಪೋಪೇರು ಮಾಡ್ಬಾರ್ದು అంటే ఇయర్ నానోగ్రాఫ్ ఉండాలి ಬುಕ್ಕು ನಾನು ಸಯ್ಯರ ಐನಾಲಿಗೆ ದಾಯ್ತೋ ಇರುಂಡು ಅಂಚ ತಗೊಂಡು ಇಲ್ಲದಕ್ಕಲ ಪೂರ ಅಕ್ಕಲ್ನ ಸಹಾಯ ఉండదు ಅಕ್ಕಲು ಮಲ್ತು ಕೊರೊಂದು ಪೇರಿ ಇಪ್ಪೇರು ಇತ್ತು ಬೊಕ್ಕುಜಿ ಏನು ಪೋತು ಮೀಯರ ಜಪ್ಪನಾಗ ಪೂಜಿಪೆ ಅಪ್ಪಗಡೆ ಮೀಯೊತ್ತು ಬರ್ಪೆ ಪೂಜಿಚಿಂದ ಈ ಕೈ ಹೋಗುಜಿ ಮರ್ದು ಪೂಜಿತು ಎಣ್ಣೆ ಪೂಜಿತು ಅರ್ಧ ಗಂಟೆ 1 ಗಂಟೆ ಉಂತಂದ್ರೆ ಅಡ್ಡೆ ಫುಲ್ ಒಯ್ಪು ಇಂದು ಪೋಪುನೆ ಪೂಜುನೆ ಬೆಚ್ಚ ನೀರು ಮೀಯೊನ್ನೆ ಬರ್ಪೆ ಅಂಚ ಅಂಚ ಅಪ್ಪ ನಂಬಿಕೆ ಉಂಡ ಮರ್ದ ತಾವು ಅಂಚ ಆಯ್ನಿಟ್ಟು ಆಪುಂಡು ಆವೊಂದು ಮಾನ್ತನ ಮರ್ದ ಆಪುಂಡಿ ಅಂದು ಆವೊಂದು ಪಂದು ಮನ್ಪುನೆಲ್ಲ ಮರ್ದು ಅಂದು ಆವೊಂದೇ ಮನ್ಪುಣೆ ಅವು ಎನ್ನ ಇಚ್ಛೆಗೆ ಕೊರ್ಪುಣೆ ಏನು ಇತ್ತನಾ ಸಾಕ್ತಿಲ್ಲೇನು ಪೂರ ನಂಬುತ್ತೆ ಕೊರ್ಪುಣೆ ಅಕ್ಕನ ಪುದಾರ ಬಂಡತಿ ಅಂಚ ಅಂಚ ಆವಡು ಇರ್ನ ಒಂಜಿ ಕೈಗುಣಟ್ಟು ಕೈತ ನೆಟ್ ಆಶೀರ್ವಾದ ನನ್ನೊಂದು ಜಾತ ಜನ ಏರು ಬರ್ಪೇರು ಅಕ್ಕಲ ಪೂರ ಸಿಕ್ಕ ಸಂಕಟ ದೂರ ಆವಡನೆ ಅಂದು 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 ಧನ್ಯವಾದ ಎಂಕಲ್ ನೋಟು ಜಾತಿ ವಿಚಾರಲಿನ ಪಟ್ಟೊನ್ನೆ ಈಗ ನಮ್ಮ ಜೊತೆಗೆ ಲೀಲಾವತಿ ಅಮ್ಮನವರ ಪುತ್ರ ಗೆಜ್ಜೆಗಿರಿ ಕ್ಷೇತ್ರದ ಮುಕ್ತೇಸರರಾಗಿರುವಂತಹ ಶ್ರೀಧರ ಪೂಜಾರಿ ಅವರಿದ್ದಾರೆ. ಇವರು ಕೂಡ ನಾಟ್ಯ ವೈದ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ತಮ್ಮ ತಾಯಿಯವರಿಂದ ಕಲಿತು ಬಂದಂಥವರಿಗೆ ಒಂದು ನಾಟ್ಯ ವೈದ್ಯವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ಅವರ ಜೊತೆ ಕೂಡ ಮಾತನಾಡೋಣ. ಇಲ್ಲಿ ಯಾವುದಕ್ಕೆಲ್ಲ ಬಂದರೆ ಇಲ್ಲಿಂದ ಮದ್ದು ಸಿಗುತ್ತೆ, ಜೊತೆಗೆ ತಾಯಿಗೆ ಜಾನಪದ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ, ಅದರ ಬಗ್ಗೆ ಎಷ್ಟು ಖುಷಿ ಇದೆ ಕೇಳೋಣ. ನಮಸ್ತೆ. ತಮ್ಮ ತಾಯಿಯವರಿಗೆ ಜಾನಪದ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಬಂದಿದೆ, ಹೇಗೆ ಅನಿಸ್ತಾ ಇದೆ, ಎಷ್ಟು ಖುಷಿ ಇದೆ? ಭಾರಿ ಸಂತೋಷದ ವಿಷಯ. ಯಾಕಂದರೆ ಭಾರಿ ಪುರಾತನದಿಂದ ಆಗ ಮದ್ದನ್ನು ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ನಮಗೆ
ಒಂದು ಪ್ರಶಸ್ತಿಯೋ ಒಂದು ಏನೋ ಅವರಿಗೆ ಕೊಟ್ಟಂಥ ಒಂದು ಕೊಡುಗೆ ಅದು ಯಾರು ಕೊಟ್ಟರು ಕೂಡ ತುಂಬ ಅದು ಅದಕ್ಕೆ ನಾವು ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅಂಥ ಒಂದು ಖುಷಿ ಇರುತ್ತದೆ. ಅಂಥ ಖುಷಿ ಈ ಪ್ರಾಯದವರಿಗೆ ಕೊಟ್ಟರೆ ಅದು ಖಂಡಿತ ಒಂದು ಎಷ್ಟೋ ಜನರಿಗೆ ಮಾಡಿದಂಥ ಸೇವೆಯ ಫಲ ಅವರಿಗೆ ಖಂಡಿತ ಅದರಲ್ಲಿ ಸಿಗ್ತದೆ. ಯಾಕಂದರೆ ಅವರಿಗೆ ಬೇರೆ ಏನು ಆಸೆ ಆಕಾಂಕ್ಷೆ ಇರುವುದಿಲ್ಲ. ತಾನು ಮಾಡಿದಂಥ ವೃತ್ತಿಗೆ ಒಂದು ಫಲ, ಒಂದು 4 ಜನರ ಮಧ್ಯೆ ಕೊಡುವಂಥ ಒಂದು ಸನ್ಮಾನ ನಾವು ಗ್ರಹಿಸಲಿಲ್ಲ ಮತ್ತು ಆಲೋಚನೆ ಮಾಡಲಿಲ್ಲ. ನನಗೆ ಬೆಳಿಗ್ಗೆ ಒಂದು ಪೂಜೆ ಆಗಿ, ಈ ಕ್ಷೇತ್ರದ ಪೂಜೆ ಆಗಿ ಬರುವಾಗ ಪೇಪರಲ್ಲಿ ಏನನ್ನು ಸಾದ ನಂತರ ನನಗೆ ಗೊತ್ತಾದದ್ದು, ನನಗೆ ಗೊತ್ತಾಗಲಿಲ್ಲ ಈ ಪ್ರಶಸ್ತಿ ಬಂದಿದೆ ಅಂತ. ಅದಕ್ಕೆ ನಾವು ಆ ಪ್ರಶಸ್ತಿಯನ್ನು ಕೊಡುವಂತಹ ಸರ್ಕಾರ ಆಗಿರ್ಬೋದು, ಅದಕ್ಕೆ ಕಾಣದ ಕೈಯೊಂದಿರಬಹುದು, ಯಾರು ಅಂತ ಗೊತ್ತಿಲ್ಲ, ಅವರಿಗೂ ಕೂಡ ಧನ್ಯವಾದವನ್ನು ನಾನು ಸಮರ್ಪಿಸುತ್ತೇನೆ. ಓಕೆ, ತಮ್ಮ ತಾಯಿ ಸರಿಸುಮಾರು 55 ವರ್ಷಗಳಿಗಿಂತಲೂ ಅಧಿಕ ಕಾಲದಿಂದ ಮದ್ದು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ತಾವು ಕೂಡ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ತಾಯಿ ಆ ಸೇವೆಯ ಬಗ್ಗೆ ಏನು ಅನಿಸ್ತಾ ಇದೆ ನಿಮಗೆ? ಬಹುಶಃ ಎಲ್ರಿಗೂ ಆಗೋದಿಲ್ಲ, ಅದು ದೈವ ದತ್ತವಾಗಿ ಬರಬೇಕು ಆ ಒಂದು ಶಕ್ತಿ. ಅದು ಈ ಮಣ್ಣಿನ ಪರಂಪರೆಯಲ್ಲಿ, ಈ ಧರ್ಮಚಾವಡಿ ಅಂತ ಮನೆಯಲ್ಲಿ ನಾವೇ ನಮ್ಮ ಪುರಾತನದಿಂದ ನಾವಿದ್ದವರು. ಈ ತಾಯಿ ಇದ್ದ ನಂತರ ನಾವು ಮಕ್ಕಳಿದ್ದೆವು. ಆ ಮಕ್ಕಳ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಇದ್ರು, ನಮ್ಮ ತಂದೆಯ ತಾಯಿ, ಅವರು ಕೂಡ ಮದ್ದಿನವರು. ಅವರು ನಾವು ಶಾಲೆಯಿಂದ ಬರುವಾಗ ಅಂಥ ಕೊಡಿತಾ ಮಗ, ಇಂಥ ಕೊಡಿತಾ, ಅದು ಅದಕ್ಕೆ, ಇದು ಇದಕ್ಕೆ ಅಂತ ಹೇಳ್ತಿದ್ರು. ಅದನ್ನೆಲ್ಲ ನಾವು ತರ್ತಾ ಇದ್ದೆವು. ಅದು ಎಂಥ ಕಾಯಿಲೆಗೆ ಕೊಡುವಂಥದ್ದು ಎಲ್ಲ ಗೊತ್ತಿತ್ತು. ಈಗಿನ ಸಂದರ್ಭದಲ್ಲಿ ಎಲ್ಲ ಗಿಡಮೂಲಿಕೆಗಳನ್ನು ರೆಡಿ ಮಾಡಿ ಕೊಟ್ಟರೆ ಅದನ್ನು ಮೈಗೆ ಹಚ್ಚುವವರು ಯಾರೂ ಇಲ್ಲ. ಅದಕ್ಕೆ ಬೇಕಾಗಿ ನಾವು 2 ಬಗೆಯ ಮದ್ದನ್ನು ತಯಾರು ಮಾಡುತ್ತೇವೆ. ಈ ಕ್ಷೇತ್ರದ ಈ ತಾಯಿಯ ಸಮ್ಮುಖದಲ್ಲಿ ನಾವು ಕಲ್ತದ್ದು ಮತ್ತು ನಮಗೆ ತಿಳಿದದ್ದು, ನಮ್ಮ ತಂದೆ ಕೂಡ ಮದ್ದಿನ ಇತಿಹಾಸದಲ್ಲಿದ್ದವರು. ಹಾಗೆ ಈ ಮನೆತನದಲ್ಲಿ ಇದ್ದುಕೊಂಡು ತನ್ನ ವೃತ್ತಿಯನ್ನು ಮಾಡುವಾಗ ಆ ವೃತ್ತಿಯ ಒಟ್ಟಿಗೆ ಈ ಮದ್ದನ್ನು ಕೂಡ ಮಾಡುತ್ತಿದ್ದೆವು. ಏಕೆಂದರೆ ಸಾಧಾರಣ 47 ಬಗೆಯ ಗಿಡಮೂಲಿಕೆಗಳಲ್ಲಿ ಒಂದು ಎಣ್ಣೆಯನ್ನು ತಯಾರು ಮಾಡುತ್ತೇವೆ. ಯಾಕಂದರೆ ಎಣ್ಣೆ ಅಂದರೆ ಒಂದು ಮೈಗೆ ಹಚ್ಚಿದರೆ ಸಾಕು, ಆ ಲೇಪನ ಏನು ಮಾಡಲಿಕ್ಕಿಲ್ಲ. ಹಾಗೆ ಆ ಮೈಗೆ ಎಣ್ಣೆ ಹಚ್ಚಿ 1 ಗಂಟೆ ಬಿಡಬೇಕು. ಬಿಟ್ಟರೆ ಶರೀರಕ್ಕೆ ಬರುವಂಥ ವ್ಯಾಧಿಗಳು ಅಂದರೆ ಈ ಗಂಟು ನೋವು, ಜಾಯಿಂಟ್ ನೋವು, ಬೆನ್ನು ನೋವು ಮತ್ತು ಡಿಸ್ಕಿನ ನೋವು, ಯಾವ ನೋವು ಇದ್ದರೂ ಕೂಡ, ಮತ್ತು ಈ ಸಂಧಿವಾತ, ಇದಕ್ಕೆಲ್ಲ ಒಂದು 3 ದಿನದಲ್ಲಿ ಪರಿಹಾರ ಸಿಗ್ತದೆ. ಯಾಕಂದರೆ ನಾವು ಕೊಡುವಾಗ ಹಾಗೆ ಕೊಡುವುದಿಲ್ಲ. ಆ ತಾಯಿ ಧೂಮಾವತಿ ಕ್ಷೇತ್ರದಲ್ಲಿ ಇದ್ದು ತಾಯಿ ದೈವೈದ್ಯತೆಯ ಹೆಸರನ್ನೇ ಹಾಕಿ ಇಲ್ಲಿ ಈ ಕ್ಷೇತ್ರದಲ್ಲಿ ಆ 47 ಬಗೆಯ ಗಿಡಮೂಲಿಕೆ ಮದ್ದನ್ನು ತಯಾರು ಮಾಡಿ ಬಂದವರಿಗೆಲ್ಲ, ಈ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ, ದೂರದಿಂದ ಬರುವವರು, ಅವರಿಗೆ ನಾವು ನಿಮಗೆ ಬೇಕಾದರೆ ತೆಕ್ಕೊಳ್ಳಿ ಅಂತ ಕೇಳ್ತೇವೆ. ಆಗ ಅವರು ಒಂದು ಕೊಡಿ ನೋಡುವ, ಬೇಕಾದರೆ ಇನ್ನೊಂದು ಸಲ ನಾವು ತರಿಸ್ತೇವೆ. ಹಾಗೆ ತಗೊಂಡು ಹೋದವರು ಮತ್ತೆ ಮತ್ತೆ ಬಂದು ತಗೊಂಡು ಹೋದರು. ಯಾಕಂದರೆ ಈ ಕ್ಷೇತ್ರದ ಮಹಿಮೆ ಇತಿಹಾಸದಲ್ಲಿ ಮದ್ದು ಕೊಟ್ಟಂತಹ ಒಂದು ಇತಿಹಾಸ. ಯಾಕಂದರೆ ಪಡುಮಲೆಯ ಒಂದು ಪೆರುಮಲೆ ಬಲ್ಲಾಳರಿಗೆ ಬಂದಂತಹ ಕಷ್ಟವನ್ನು ನಿವಾರಣೆ ಮಾಡಿದ್ದು ಈ ತಾಯಿಯ ಮದ್ದಿನಿಂದ. ಯಾಕಂದರೆ ಈ ತಾಯಿ ಧೂಮಾವತಿ ಅವತ್ತಿನ ಕಾಲದಲ್ಲಿ ಸಯನ ವೈದ್ಯರು ಮತ್ತು ಬಿರ್ಮನ ವೈದ್ಯರು ಮದ್ದಿನ ಪಂಡಿತರಂತೆ. ಆ ಮದ್ದಿನ ಪಂಡಿತರ ಒಂದು ಇತಿಹಾಸದಲ್ಲಿ ಆ ಮನೆತನ ಇತ್ತು. ಆ ಮನೆತನದಲ್ಲೇ ನಾವು ಹುಟ್ಟಿದವರು ಆದ ಕಾರಣ ಆ ಮದ್ದಿನ ಒಂದು ಚರಿತ್ರೆಯು ಈಗಲೂ ಕೂಡ ಒಂದು ಶರೀರಕ್ಕೆ ಬರುವಂಥ ವ್ಯಾಧಿಗಳಿಗೆ ಶರೀರಕ್ಕೆ ಲೇಪನ ಮಾಡುವಂಥ ಒಂದು ಎಣ್ಣೆ, ಮತ್ತೆ ತಲೆಗೆ ಅಂದರೆ ಒಂದು 5 ಬಗೆಗೆ ಆಗ್ತದೆ. ಕೂದಲು ಹೋಗುವುದಕ್ಕೆ, ಮತ್ತೆ ಅತಿಯಾದ ಟೆನ್ಷನ್ ತಲೆಗೆ, ಒತ್ತಡ, ಆ ಒತ್ತಡಕ್ಕೂ, ಮತ್ತೆ ಭಾರಿ ತಲೆನೋವು, ಯಾವಾಗಲೂ ತಲೆನೋವು ಕಡಿಮೆ ಆಗುದು ಅಂತ ತಲೆನೋವು, ಮತ್ತೆ ಉಬ್ಬೆಸ ಇದ್ರೆ ಉಬ್ಬೆಸ ಅಂದರೆ ಉಸಿರಾಟದ ಸಮಸ್ಯೆ, ಅದಕ್ಕೆಲ್ಲ ಪೂರಕವಾಗಿ ಜಾಸ್ತಿ ಆ ಮದ್ದನ್ನು ಹಾಕ್ಲಿಕ್ಕಿಲ್ಲ. 7 ಬಿಂದು ತಲೆಗೆ ಹಾಕಿದ್ರೆ ಪೂರ್ತಿ ಅದು ವಾಸಿಯಾಗಿ ಬರ್ತದೆ. ಯಾಕಂದ್ರೆ ನಾವು ಅಲ್ಲಿ ಕೊಡುವಾಗ ಅದನ್ನು ಹಾಗೆ ಕೊಡುವುದಿಲ್ಲ, ಆ ತಾಯಿಯ ನಡೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಟ್ಟರೆ ಅದು 100ಕ್ಕೆ 100 ಯಶಸ್ವಿ ಆಗ್ತದೆ. ಯಾಕಂದರೆ ಅವರ ಶರೀರದ ಒಳಗಿದ್ದಂತಹ ನೋವುಗಳು ನಿವಾರಣೆ ಆಗಿ ಹೋಗ್ತದೆ. ಯಾಕಂದರೆ ತುಂಬ ಜನ ಕೊಂಡು ಹೋದವರು ನನ್ನ ಕಾಯಿಲೆ ಗುಣ ಆಗಿದೆ, ನೀವು ಹೋಗಿ ಅಲ್ಲಿ ಒಂದು ತೆಕ್ಕೊಳ್ಳಿ. ಯಾಕಂದರೆ ಎಲ್ಲ ಜಾತಿಯವರು ಅಲ್ಲಿ ಈ ಜಾತಿ ಆ ಜಾತಿ ಅಂತ ಏನೂ ಇಲ್ಲ, ಎಲ್ಲ ಜಾತಿಯವರು ಕೂಡ ಬಂದು ಈ ಕ್ಷೇತ್ರದಿಂದ ಇವರ ಹಿರಿಯರ ಆಶೀರ್ವಾದದಿಂದ ನಾವು ಕಿರಿಯರು ಕೊಡುವಂತಹ ಮದ್ದಿನಿಂದ ಆ ದೈವಗಳ ಪ್ರೇರಣೆಯಿಂದ ಖಂಡಿತ ಅದು 100ಕ್ಕೆ 100 ಯಶಸ್ವಿ. ಯಾಕಂದ್ರೆ ನಾನು ಕೂಡ ಒಂದು ನೋವನ್ನು ಅನುಭವಿಸಿದವ, ನನಗೂ ಕೂಡ ಸ್ವಲ್ಪ ಡಿಸ್ಕ್ ನೋವಿತ್ತು. ಈ ಕ್ಷೇತ್ರದಲ್ಲಿ ಒಂದು ಬ್ರಹ್ಮಕಲಶ ಆಗಿ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆದ್ರೆ 4 ಗಂಟೆಗೆ ನಾನು ಹೊರಗೆ ಬರ್ತಿದ್ದದ್ದು. ಯಾಕಂದ್ರೆ ಅಷ್ಟು ಜನ ರಶ್ ಇತ್ತು. ಊಟ ಮಾಡುವುದು 4 ಗಂಟೆಯಿಂದ ನಂತರ. ಆ ಹೊತ್ತಿನಲ್ಲಿ ನಿಂತು 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 ನನಗೆ ಒಂದು ಡಿಸ್ಕ್ ನೋವು ಬಂತು. ಅದಕ್ಕೆ 22 ದಿನ ನಾನು ಪೂಜೆ ಮಾಡಲಿಲ್ಲ. ಯಾಕಂದ್ರೆ ನನಗೆ ಪೂಜೆ ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಮಲಗಲಿಕ್ಕೂ ಆಗುವುದಿಲ್ಲ. ಹಾಗೆ ಅದಕ್ಕೆ ಬೇಕಾದಂತ ಡಾಕ್ಟರ್ ಎಲ್ಲ ಮದ್ದನ್ನು ತೆಕ್ಕೊಂಡೆ. ಆದ್ರೂ ಏನೂ ನನಗೆ ಅಷ್ಟು ಇದಾಗ್ಲಿಲ್ಲ, ಸಮಾಧಾನ ಆಗ್ಲಿಲ್ಲ. ಮತ್ತೆ ನಾನು ಪೂಜೆ ಮಾಡಬೇಕಾದ್ರೆ ನಾನು ಹೇಳಿದೆ, ನನಗೆ ಪೂರ್ತಿ ಇದು ಗುಣ ಆಗಬೇಕು, ನಿಮ್ಮ ಕ್ಷೇತ್ರದಿಂದಲೇ ತಯಾರು ಮಾಡಿದಂಥ ಎಣ್ಣೆಯನ್ನು ನಾವು ನನ್ನ ಮೈಗೆ ಹಚ್ಚಿ ಅದರಲ್ಲಿ ಗುಣ ಆದರೆ ಮಾತ್ರ ನಾನು ಪೂಜೆ ಮಾಡುತ್ತೇನೆ, ಇಲ್ಲದಿದ್ದರೆ ನನಗೆ ಸಾಧ್ಯ ಇಲ್ಲ, ಅಂಥದ್ದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.
ಆದ ಕಾರಣ ನನಗೆ ಆ ಒಂದು ಬಾಟ್ಲಿ ಎಣ್ಣೆಯಲ್ಲಿ ಪೂರ್ತಿ ಗುಣ ಆಗಿದೆ. ಈಗಲೂ ಕೂಡ ನಾನು ಪ್ರಾಮಾಣಿಕವಾಗಿ ಸತ್ಯವನ್ನೇ ಹೇಳ್ತೇನೆ. ಯಾಕಂದರೆ ಆ ಮದ್ದನ್ನು ಉಪಯೋಗ ಮಾಡಿ ನೋಡಬಹುದು. ಆ ಎಣ್ಣೆಯನ್ನು ಒಂದು ವಾರ ನಾನು ಹಚ್ಚಿದ್ದೇನೆ. ರಾತ್ರಿ ಬೆಳಿಗ್ಗೆ ಸ್ನಾನ ಮಾಡಿದ್ದು ನನಗೆ ಪೂರ್ತಿ ಆ ನೋವಿನ ಸಮಸ್ಯೆ ಪರಿಹಾರ ಆಯಿತು. ಮತ್ತೆ ಎಲ್ರಿಗೂ ಹೇಳ್ತೇನೆ, ನನ್ನ ಕಾಯಿಲೆ ಗುಣ ಆಗಿದೆ, ಮತ್ತೆ ನಿಮಗೂ ಕೂಡ ಗುಣ ಆಗ್ತದೆ. ಅಷ್ಟು ಧೈರ್ಯದಿಂದ ಕೊಡ್ತೇನೆ. ಆ ಮದ್ದನ್ನು ಈ ಕ್ಷೇತ್ರದಲ್ಲಿ ನಾವು ತಯಾರು ಮಾಡಿ ಅದಕ್ಕೆ ದೇಯಿ ಬೈದ್ಯತಿ ಗೆಜ್ಜೆಗಿರಿ ತೈಲ ಅಂತ ಹಾಕ್ತೇವೆ. ಯಾಕಂದರೆ ಪಡುಮಲೆ ದೇಯಿ ಬೈದ್ಯತಿಯ ತೈಲ ಅಂತೇಳಿ ಬೇರೆ ಬೇರೆ ಉಂಟು, ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಅದು ಬೇರೆ ಬೇರೆ ಮಾಡ್ತಾರೆ, ಕೊಡ್ತಾರೆ. ಆದರೂ ಕೂಡ ಈ ಕ್ಷೇತ್ರದಲ್ಲಿ ಮದ್ದು ಕೊಟ್ಟಂಥ ಇತಿಹಾಸ ಅವತ್ತು ಇವತ್ತಲ್ಲ, ಭಾರಿ ಪುರಾತನ. 550 ವರ್ಷಕ್ಕೆ ಮುಂಚೆ ಆ ದೇಯಿ ವೈದ್ಯತಿಗೆ ಮದ್ದನ್ನು ಕಲಿಸಿದ್ದು ಸಯನ ವೈದ್ಯರು. ಇದು ಪರಂಪರೆಯಲ್ಲಿ. ಆ ಪರಂಪರೆಯ ಮದ್ದನ್ನು ಈ ಶಕ್ತಿಗಳ ಎಲ್ಲ ಹೆಸರೇಳಿ ಅವರ ಮೇಲೆ ಆ ಭಾರವನ್ನು ಹಾಕಿ ಆ ಮದ್ದನ್ನು ಕೊಟ್ಟೆ. 100ಕ್ಕೆ 100 ಅದು ಯಶಸ್ವಿಯಾಗಿದೆ. ಈಗಲೂ ಕೂಡ ಯಾಕಂದರೆ ಮೈಗೆ ಬರುವಂಥ ವ್ಯಾಧಿಗಳು ಹೇಳಲಿಕ್ಕೆ ಸಾಧ್ಯವಿಲ್ಲ. ಬೇರೆ ಬೇರೆ ರೀತಿಯ ವ್ಯಾಧಿಗಳುಂಟು. ಅದನ್ನು ಕಾಣುವಾಗಲೇ ನಮಗೆ ತುಂಬ ಇದಾಗ್ತದೆ. ಅಂಥ ಕಾಯಿಲೆಯು ಪೂರ್ತಿ ಗುಣ ಆಗಿ ಅವರು ಬಂದು ಇಲ್ಲಿ ಹೇಳಿದ್ದಾರೆ, ನನ್ನ ಕಾಯಿಲೆ ಗುಣ ಆಗಿದೆ. ಈ ತಾಯಿಯ ಒಂದು ಪ್ರೇರಣೆಯು ನಿಮ್ಮ ಮದ್ದಿನ ಒಂದು ಅದಕ್ಕೆ ಒಂದು ಇಷ್ಟ ಅಂತೇಳಿ ರೇಟು ಹಾಕಿದ್ದೇವೆ. ಯಾಕಂದರೆ ಈಗಿನ ಸಂದರ್ಭದಲ್ಲಿ ಎಲ್ಲ ಮದ್ದುಗಳು ನಮ್ಮ ಈ ಗಿಡಮೂಲಿಕೆ ಇಲ್ಲಿ ಸಿಗುವುದಿಲ್ಲ. ಅದಕ್ಕೆ ಬೇರೆ ಬೇರೆ ಪರ್ಚೇಸ್ ಮಾಡಬೇಕು. ನಾವು ಅಂಗಡಿಯಿಂದ ಪರ್ಚೇಸ್ ಮಾಡಬೇಕು. ಅದು ಹಸಿ ಮದ್ದು ಇರ್ಬೋದು, ಒಣಗಿದ ಮದ್ದು ಇರ್ಬೋದು, ಬೇರು ಮದ್ದಾಗಿರ್ಬೋದು. ಇದನ್ನೆಲ್ಲ ನಾವು ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಅಷ್ಟೇ ಅಮೌಂಟು ಬೀಳ್ತದೆ. ಅದಕ್ಕೆ ಬೇಕಾಗಿ ಅದಕ್ಕೊಂದು ರೇಟನ್ನು ಕೂಡ ನಾವು ನಿಗದಿ ಮಾಡಿದ್ದೇವೆ. ಯಾಕಂದರೆ ಅವರು ಕೊಂಡು ಹೋಗುವಾಗ ಸುಮ್ಮನೆ ಕೊಂಡು ಹೋದದ್ದು ಅದಕ್ಕೊಂದು ಏನೋ ಕಾಣಿಕೆ ಹಾಕಿ ಅಂತ ಹೇಳಿದರೆ ಅದರಲ್ಲಿ ಅಷ್ಟು ಗೌರವ ಖಂಡಿತ ಯಾರಿಗೂ ಬರುವುದಿಲ್ಲ. ಯಾಕಂದರೆ ಈಗಿನ ಸಂದರ್ಭದಲ್ಲಿ ಅದರ ಒಂದು ವ್ಯಾಲ್ಯೂ ಕೊಟ್ಟರೆ ಮಾತ್ರ ಈ ಮದ್ದಿಗೆ ಒಂದು ಇಂಥ ವ್ಯಾಲ್ಯೂ ಇರಬಹುದು ಅಂತೇಳಿ ಅವರಿಗೂ ಬರ್ತದೆ, ನಮಗೂ ಕೂಡ ಅಷ್ಟೇ. ಬೇರೆ ಏನು ಅದರಲ್ಲಿ ಉದ್ಯೋಗ ವ್ಯಾಪಾರ ಖಂಡಿತ ಅಲ್ಲ. ಮತ್ತು ಅಷ್ಟೇ ಅಲ್ಲ, ಈ ಕ್ಷೇತ್ರಕ್ಕೆ ಅದರಲ್ಲಿ 20% ಈ ಕ್ಷೇತ್ರಕ್ಕೆ ನಾವು ಕೊಡ್ತೇವೆ. ಯಾಕಂದರೆ ಈ ಕ್ಷೇತ್ರದ ಮದ್ದನ್ನು ಕೊಡುವಾಗ ತಾಯಿಯ ಹೆಸರಲ್ಲಿ ಭಾರವಾಗಿ ನಾವು ಮದ್ದನ್ನು ತಯಾರು ಮಾಡುವುದು. ಆ ತಾಯಿಗೂ ಕೂಡ ಈ ಕ್ಷೇತ್ರಕ್ಕೂ ಕೂಡ ಅದು ಪ್ರಯೋಜನ ಆಗಬೇಕು. ಈ ಕ್ಷೇತ್ರದ ಹೆಸರೇಳುವಾಗ ನಾವು ಒಟ್ಟಾರೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಅಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಆ ತಾಯಿಗೂ ಕೂಡ ಅದರಲ್ಲಿ ಒಂದು ಭಾಗ ಹೋಗಬೇಕು, ಆ ಕ್ಷೇತ್ರವು ಅಭಿವೃದ್ಧಿ ಆಗಬೇಕಂತೇಳಿ ಆ ಮದ್ದನ್ನು ಈಗ ತಯಾರು ಮಾಡಿ ಸಾಧಾರಣ ಒಂದು 5 ವರ್ಷ ಆಯಿತು ಆ ಮದ್ದನ್ನು ತಯಾರು ಮಾಡಿ ಈ ಕ್ಷೇತ್ರದಿಂದ ನಾವು ಈಗ ಅವರು ಹೇಳಿದಂಥ ನಮ್ಮ ತಾಯಿ ಹೇಳಿದಂಥ ಗಿಡಮೂಲಿಕೆಯನ್ನು ಎಲ್ಲ ಅರೆದುಕೊಡುವುದಕ್ಕಿಂತ ಈ ರೂಪದಲ್ಲಿ ಕೊಡ್ತೇವೆ. 8 ಗಂಟೆ ಬೇಯಿಸಿ ಮರುದಿನ ಎಣ್ಣೆಯನ್ನು ಬಾಟಲಿಯಲ್ಲಿ ತುಂಬಿಸಿ ಕೊಡ್ತೇವೆ. ಅದಕ್ಕೆ 2 ಬಗೆಯ ಎಣ್ಣೆ ಉಂಟು. ಯಾಕಂದರೆ ಒಂದೇ ಬಗೆಯ ಎಣ್ಣೆ ಎರಡಕ್ಕೂ ಆಗುವುದಿಲ್ಲ. ತಲೆಗೆ ಬೇರೆ ಎಣ್ಣೆ, ನಮ್ಮ ಶರೀರಕ್ಕೆ ಬೇರೆ ಎಣ್ಣೆ. ಈ ರೀತಿಯ ಮದ್ದನ್ನು ಈ ಕ್ಷೇತ್ರದಲ್ಲಿ ತಯಾರು ಮಾಡಿ ಬೇಕಾದರೆ ನಿಮಗೂ ಕೂಡ ಒಂದು ಟೆಸ್ಟ್ ಮಾಡಬಹುದು. ಇವರು ಹೇಳಿದ್ದೆಲ್ಲ ಸರಿಯಾ, ಅಲ್ಲ ಸತ್ಯ ಹೇಳಿದ್ದಾರಾ, ಅಲ್ಲ ಅವರೊಂದು ಏನೋ ವ್ಯಾಪಾರ, ಅದು ಖಂಡಿತ ಅಲ್ಲ. ಯಾಕಂದರೆ ನಾವು ಯಾವುದನ್ನು ಮಾಡುವಾಗ ಅದು ನಮಗೆ ಪರಿಣಾಮ ಆಗಿ ಇರಬೇಕು. ಇಲ್ಲ ಇದ್ರೆ ಬೇರೆಯೊಬ್ಬರಿಗೆ ಗುಣ ಆಗದಿದ್ದರೆ ಸುಮ್ಮನೆ ಕೊಂಡೋಗಿ ಅದು ಕೊಂಡೋಗಿ ಇದು ಕೊಂಡೋಗಿ ಅಂದರೆ ಜನರಿಗೆ ಒಂದು ಏನೋ ಹೇಳಿದಂತೆ ಆಗ್ತದೆ. ಈಗ ಇಲ್ಲಿಗೆ ಬಂದವರು ಎಲ್ಲ ಜಾತಿಯವರು, ಅದು ಜಾತಿಯವರು ಮಾತ್ರ ಅಲ್ಲ, ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ದೇನೆ ನಾನು. ಕೊಟ್ಟಿದ್ದೇನೆ. ಅವರಿಗೆ ನಡಲಿಕ್ಕೆ ಆಗುದಿಲ್ಲ, ಮತ್ತೆ ನನಗೆ ಭಯಂಕರ ಇದು ಕಾಲು ನೋವು. ಅವರು ಸಹ ಹೇಳಿದ್ದಾರೆ ನನ್ನ ಕಾಲು ನೋವು ಗುಣ ಆಗಿದೆ. ಮತ್ತೆ ಎಲ್ಲರೂ ಈ ಕ್ಷೇತ್ರಕ್ಕೆ ಎಲ್ಲರೂ ಬಂದ ಭಕ್ತರು ಅದಕ್ಕೆ ಒಂದು ಬಾಟ್ಲಿ ಕೊಡಿ ನಮಗೆ ಅಂತ ಅವರೇ ಕೇಳುವುದು. ಆ ರೀತಿಯಿಂದ ಅದನ್ನು ಕೊಂಡೋದವರಿಗೆ ಪೂರ್ತಿ ಇವತ್ತಿನವರೆಗೆ ಆ ಸಂದರ್ಭದಲ್ಲಿ ಬ್ರಹ್ಮಕಲಶಾದ ನಂತರ ಒಂದು ಮಾರ್ಚ್ 23ಕ್ಕೆ ಇದಾಯಿತು, ಲಾಕ್ಡೌನ್ ಆಯಿತು, ಕೊರೋನಾ ಬಂತು. ಇಲ್ಲಿಗೆ ಬಂದವರಿಗೆ ಆವತ್ತಿನ ಸಂದರ್ಭದಲ್ಲಿ ಎಲ್ರಿಗೂ ಕೊರೋನಾ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಒಬ್ಬರನ್ನು ದೂರ ನಿಲ್ಲಿಸಿ ನಾನು ಪ್ರಸಾದ ಕೊಡಲಿಲ್ಲ. ಯಾಕಂದ್ರೆ ಅಂತಹ ಭಯ ನಮ್ಮಲ್ಲಿ ಇಲ್ಲ. ಈ ಕ್ಷೇತ್ರಕ್ಕೆ ಬರುವುದು ನಂಬಿಕೆಯಿಂದ, ನಮಗೂ ಕೂಡ ನಂಬಿಕೆ ಇದೆ. ಎಲ್ರಿಗೂ ಏನೋ ಇದ್ರೂ ಕೂಡ ಅದು ಎಲ್ಲ ಪೂರ್ತಿ ಗುಣ ಆಗಿ ಇಲ್ಲಿಗೆ ಬಂದವರಿಗೆ ಎಲ್ರಿಗೂ ಯಾರಿಗೂ ಎಂಥ ಕಾಯಿಲೆ ಇದ್ರೂ ಕೂಡ ಅದು 100ಕ್ಕೆ 100 ಗುಣ ಆಗಿದೆ ಅಂತ ಹೇಳಿ ಆ ನಂಬಿಕೆ ನನಗೂ ಉಂಟು. ಮತ್ತೆ ನಿಮಗೂ ಇರಬಹುದು, ಯಾಕಂದ್ರೆ ಗೊತ್ತಿರಬಹುದು. ಎಲ್ಲ ಅಂಗಡಿಗೆ ಮಾತ್ರ ನಾವು ಅದನ್ನು ಸಪ್ಲೈ ಮಾಡುವುದಿಲ್ಲ. ಯಾಕಂದರೆ ಈ ಕ್ಷೇತ್ರದಲ್ಲಿ ಮಾತ್ರ ಕೊಡ್ತೇವೆ. ಮತ್ತು ಉಡುಪಿಯಲ್ಲಿ ಒಂದು ಜಾಗಕ್ಕೆ ಮಾತ್ರ ಕೊಡ್ತೇವೆ. ಯಾಕಂದರೆ ಅವರ ಒಂದು ಇಷ್ಟು ನಮಗೆ ಬೇಕು ಅಂತೇಳಿ ಅವರ ಬೇಡಿಕೆ ಉಂಟು, ಅಲ್ಲಿಗೆ ಮಾತ್ರ ಒಂದು ಕಳಿಸ್ತೇವೆ. ಮತ್ತೆ ಏನಾದರೂ ಬೇಕಾದರೆ ನಮಗೆ ಒಂದು ಇಷ್ಟು ಜನರಿಗೆ ಇಷ್ಟು ಮದ್ದು ಬೇಕಂತ ಹೇಳಿದರೆ ಅವರಿಗೆ ಒಟ್ಟಿಗೆ ಪ್ರಾರ್ಥನೆ ಮಾಡಿ ಕೊಡ್ತೇವೆ. ಮತ್ತೆ ಏನು ಆ ಅಂಗಡಿಗೆ ಕೊಡ್ತೇವೆ, ಈ ಅಂಗಡಿ ಅಂತ ವ್ಯಾಪಾರ ನಾವು ಮಾಡಲಿಲ್ಲ. ಯಾಕಂದ್ರೆ ಮದ್ದು ಅಂದ್ರೆ ಅದಕ್ಕೊಂದು ಇತಿಹಾಸ ಉಂಟು, ಅದಕ್ಕೊಂದು ಚರಿತ್ರೆ ಉಂಟು, ಗೌರವ ಉಂಟು. ಅದನ್ನು ಕೊಂಡು ಹೋಗುವಾಗ ನಂಬಿಕೆಯಲ್ಲೇ ಕೊಂಡು ಹೋದ್ರೆ ಮಾತ್ರ ಅದು 100ಕ್ಕೆ 100 ಯಶಸ್ವಿ ಆಗುವುದು. ಯಾಕಂದ್ರೆ ಒಂದು ಪ್ರಾಮಾಣಿಕವಾಗಿ ಆ ನಂಬಿಕೆಯನ್ನು ನಾವು ಇಟ್ಟು ಆ ಮದ್ದನ್ನು ನಾನು ಈಗಲೂ ಕೊಡುವಾಗ ಹೇಳ್ತೇನೆ, ನೀವು ದೇವಿ ವೈದ್ಯತೆ ಹೆಸರೇಳಿ ಮದ್ದನ್ನು ನಿಮ್ಮ ಶರೀರಕ್ಕೆ ಹಾಕಿ ಗುಣ ಆಗ್ತದೆ. ಗುಣ ಆಗಿದೆ.
ಓಕೆ. ಈಗ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವುದೆಲ್ಲ ಸಮಸ್ಯೆಯನ್ನು ಇಟ್ಟುಕೊಂಡವರು ಬರ್ಬೋದು ಮತ್ತು ಅವರಿಗೆ ನೀವು ಮದ್ದು ಕೊಡ್ತೀರಿ ಅಂತ ಒಂದು ಸಂಕ್ಷಿಪ್ತವಾಗಿ? ಖಂಡಿತವಾಗಿ. ಯಾಕಂದ್ರೆ ಈ ಚರ್ಮ ರೋಗ ಅಂದ್ರೆ ಹೆಚ್ಚಿನ ಅಂಶ ಫಸ್ಟಿಗೆ ಬರುವುದು ಶರೀರಕ್ಕೆ ಬರುವಂತ ವ್ಯಾಧಿಗಳು ಅಂದ್ರೆ ಈ ಶರೀರದಲ್ಲಿ ನಮ್ಮ ಶರೀರ ಡ್ರೈ ಆಗುವುದು, ಎಣ್ಣೆಯ ಅಂಶ ಇಲ್ಲದೆ ಶರೀರ ಡ್ರೈ ಆಗುವುದು. ಈ ಶರೀರದಲ್ಲಿ ಎಣ್ಣೆಯ ಅಂಶ ಇದ್ರೆ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಚರ್ಮ ರೋಗ ಅಷ್ಟು ಬರುವುದಿಲ್ಲ. ಯಾಕಂದ್ರೆ ಈ ಚರ್ಮ ಡ್ರೈ ಆಗುವಾಗ ಅದಕ್ಕೆ ಒಂದು ಏನೋ ಒಂದು ಇದು ಬರ್ತದೆ. ಆ ಬರುವಾಗ ಏನಾಗ್ತದೆ ಅಂದರೆ ಅದರ ಎಣ್ಣೆಯ ಅಂಶ ಇಲ್ಲದಿದ್ದ ಸಂದರ್ಭದಲ್ಲಿ ಅದು ಎಲ್ಲ ಇದು ಸ್ಕಿನ್ ಎಲ್ಲ ಇದಾಗ್ತದೆ, ಡ್ಯಾಮೇಜ್ ಆಗ್ತದೆ. ಈ ಸ್ಕಿನ್ನಿಗೆ 1-2 ದಿವಸಕ್ಕೆ ಒಮ್ಮೆ ಆದರೂ ಅಲ್ಲ ಇದ್ರೆ ಒಂದು ವಾರದಲ್ಲಿ 2 ದಿವಸ ಆದರೂ ಈ ಸ್ಕಿನ್ನಿಗೆ ನಮ್ಮ ಎಣ್ಣೆ ಕೊಟ್ಟರೆ ಅದು ನಮ್ಮ ಚರ್ಮ ಮತ್ತು ನಮ್ಮ ಮಾಂಸಖಂಡಗಳೆಲ್ಲ ಏನೋ ಒಂದು ಸರಿಯಾಗಿ ಇರುವಂತಹ ವ್ಯವಸ್ಥೆ ಆ ಗಿಡಮೂಲಿಕೆಯಲ್ಲಿ ಇದೆ. ಯಾಕಂದ್ರೆ ಬರೀ ಎಣ್ಣೆ ಅಲ್ಲ, ಅದಕ್ಕೆ ಅಷ್ಟು ಗಿಡಮೂಲಿಕೆ ಇದೆ. ಆ ಗಿಡಮೂಲಿಕೆಯಲ್ಲಿ ಚರ್ಮ ವ್ಯಾಧಿಗಳ ಮೂಲ ಕಾರಣವೇ ಸ್ಕಿನ್ ಡ್ರೈ ಆಗುವುದು. ಸ್ಕಿನ್ನಿನಲ್ಲಿ ಎಣ್ಣೆಯ ಅಂಶ ಇಲ್ಲ. ಯಾಕಂದ್ರೆ ನಾವು ಬಾಯಾರಿಕೆ ಆಗುವಾಗ ಎಷ್ಟು ನೀರನ್ನು ಕುಡಿಯುತ್ತೇವೋ ಅಷ್ಟು ನಮ್ಮ ಶರೀರಕ್ಕೆ ಎಣ್ಣೆಯ ಅಂಶ ಬೇಕು ಅಂತೇಳಿ ಒಂದು ಇದು ಉಂಟು. ಈಗ ತಲೆಗೂ ಹಾಗೆ, ತಲೆಗೂ ಎಣ್ಣೆ ಜಾಸ್ತಿ ಕೊಟ್ಟರೆ ಈ ತಲೆ ಕೂದಲಿಗೆ ಬೇಕಾದಂತ ಒಂದು ಶಕ್ತಿ ಬರ್ತದೆ. ಏನು ನಾವು ಕೊಡುವುದಿಲ್ಲ ಅದಕ್ಕೆ, ಅದು ಅದರಷ್ಟಕ್ಕೆ ಬೆಳೆಯಬೇಕು. ಹೇಗೆ ಬೆಳೆಯುವುದು? ಹೌದು, ಅದಕ್ಕೆ ಒಂದು ಬೇಕಾದಂತ ಗಿಡಮೂಲಿಕೆ. ಅದನ್ನು ಆ ತಲೆ ಕೂದಲು ಬರುವಂತ ಗೆಡ್ಡೆಗಳಿದೆ, ಸೊಪ್ಪುಗಳಿದೆ, ಅದಕ್ಕೊಂದು ಇತಿಹಾಸವೇ ಇದೆ. ಯಾಕಂದ್ರೆ ಅದನ್ನು ತಲೆಗೆ ಹಚ್ಚಿದ್ರೆ ಅಷ್ಟು ಕೂದಲು ಉಳಿಯುತ್ತದೆ, ಮತ್ತೆ ಬೇಗನೆ ಬೆಲ್ಲಗಾಗುವುದಿಲ್ಲ. ಇಷ್ಟೆಲ್ಲ ಅದರಲ್ಲಿ ಉಂಟು, ನಮಗೆ ಗೊತ್ತುಂಟು. ಅದನ್ನು ಹಾಕಿ ಮಾಡುತ್ತೇವೆ. 100ಕ್ಕೆ 100 ಜಾಸ್ತಿ ಆದರೆ ನಮ್ಮ ಶರೀರಕ್ಕೆ ಡ್ಯಾಮೇಜ್ ಆದರೆ ಖಂಡಿತ ಅದನ್ನು ಯಾರೂ ಕೂಡ ಸಹಿಸಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅದನ್ನು ನೋಡುವಾಗಲೇ ನಮಗೆ ಒಂದು ಇದು ಆಗ್ತದೆ. ಅಂತ ಶರೀರವನ್ನು ಎಲ್ಲರೂ ಕಾಪಾಡಬೇಕಾದ್ರೆ ಫಸ್ಟಿಗೆ ನಾವು ಮಾಡಬೇಕಾದ್ದು ನಮ್ಮ ಶರೀರಕ್ಕೆ ಒಂದು ಮದ್ದು. ಆ ಮದ್ದನ್ನು ಮಾಡದಿದ್ದರೆ, ಅದು ಕೇರ್ಲೆಸ್ ಮಾಡಿದರೆ ಖಂಡಿತ ಅದರ ಪರಿಣಾಮ ಅದು ಅಷ್ಟು ಸುಲಭದಲ್ಲಿ ಗುಣ ಆಗುವುದಿಲ್ಲ. ಅದನ್ನು ಮತ್ತೆ ಏನೋ ಮದ್ದೆಲ್ಲ ಮಾಡಿ ಮತ್ತೆ ಅದಕ್ಕೆ ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ, ಬೇರೆ ಬೇರೆ ಮದ್ದು ಮಾಡುವಾಗ ತುಂಬ ಖರ್ಚಾಗ್ತದೆ. ನಾವು ಶುರುವಿಗೆ ಮಾಡಬೇಕಾದ್ದು ನನ್ನ ಲೆಕ್ಕದಲ್ಲಿ ಏನೋ ದೊಡ್ಡ ಖರ್ಚಲ್ಲ. ಈಗ ಬೇಕಾದಷ್ಟು ಆಸ್ಪತ್ರೆಯಲ್ಲಿ ಮದ್ದು ಕೊಡುತ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತುಂಟು, ಅದರ ವಿಧಿವಿಧಾನ ಹೇಳ್ತಾರೆ. ಯಾರು ಅದನ್ನು ಮಾಡುವುದಿಲ್ಲ. ಸರಿ, ಮಾತ್ರೆ ತಗೊಳ್ಳುವಾಗ ಇಂಥದ್ದು ತಿನ್ನಬಾರ್ದು, ಇಂಥದನ್ನು ತಿನ್ಬೇಕಂತ ಹೇಳ್ತಾರೆ. ಅದು ಯಾರೂ ಮಾಡುವುದಿಲ್ಲ. ಯಾಕಂದ್ರೆ ಅವರಿಗೆ ಅಂತ ಒಂದು ಭಾವನೆ ಬರುವುದಿಲ್ಲ. ಇದನ್ನು ನಾನು ನನ್ನ ಬಾಡಿಯನ್ನು ಕರೆಕ್ಟ್ ಆಗಿ ಇಟ್ಕೊಂಡು ತಾಳ್ಮೆ ಇಲ್ಲ, ಅದಷ್ಟು ತಾಳ್ಮೆ ಯಾರಿಗೂ ಬರುವುದಿಲ್ಲ. ಈಗಿನ ಒತ್ತಡ ಮತ್ತು ಈಗಿನ ಕೆಲಸ ಹಾಗೆ ಇದೆ. ಆದ ಕಾರಣ ನಾನು ಹೇಳುವುದು ಏನೂ ಖರ್ಚಿಲ್ಲ. ಸಾಧಾರಣ ಒಂದು ಎಣ್ಣೆ ಅಂದರೆ ಮಿನಿಮಮ್ 1 ತಿಂಗಳಿಗೆ ಬರ್ತದೆ ಒಂದು ಬಾಟ್ಲಿ ಎಣ್ಣೆ. ಅದು 1/4 ಲೀಟರ್ ಎಣ್ಣೆ. ಆ 1/4 ಲೀಟರ್ ಎಣ್ಣೆಯನ್ನು ಕೊಂಡೋಗಿ ಎಲ್ಲರಿಗೂ, ಅಲ್ಲಿ ಮಕ್ಕಳಿರ್ಬಹುದು, ಪ್ರಾಯದವರು ಇರಬಹುದು, ಎಲ್ರಿಗೂ, ನೋವಿದ್ದವರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಈ ಸಮಸ್ಯೆ ಇಲ್ಲದವರು ಹಾಕಿದ್ರು ಕೂಡ ಮುಂದಕ್ಕೆ ಬರುವಂತಹ ಕಾಯಿಲೆಗಳು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಗುಣ ಆಗ್ತದೆ. ಮತ್ತೊಂದು ಏನಂದರೆ, ನಾವು ಈ ಶರೀರಕ್ಕೆ ಎಣ್ಣೆ ಹಾಕಿ ಒಂದು ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಬೇಕು. ಎಣ್ಣೆ ಹಾಕಿ ಆಗಲೇ ಸ್ನಾನ ಮಾಡಿದರೆ ಎಣ್ಣೆ ಹೀರುವುದಿಲ್ಲ ನಮ್ಮ ಶರೀರಕ್ಕೆ, ಹಾಗೆ ಹೀರಬೇಕು. ಮತ್ತೊಂದೇನೆಂದರೆ, ಮಳೆಗಾಲದಲ್ಲಿ ಈಗಿನವರಿಗೆ ಇಲ್ಲ ನೋಡಿ, ಅವತ್ತಿನ ಕಾಲದಲ್ಲಿ ಹಿರಿಯರು ಅವರು ಇಡೀ ಮಳೆಗಾಲದಲ್ಲಿ ನೆನೆದೇ ಕೆಲಸ ಮಾಡುತ್ತಿದ್ದರು. ಹೌದು, ಅವರಿಗೇನು ಸಮಸ್ಯೆ ಬರ್ತಾ ಇರಲಿತ್ತು. ಹೇಗೆ ಅವರು ಅಷ್ಟು ಎಣ್ಣೆಯನ್ನು ಶರೀರಕ್ಕೆ ಹಾಕಿ, ಈಗಲೂ ನೋಡಿ ನೀವು, ಈ ದೀಪಾವಳಿಯ ಮುಂಚೆ ಒಂದು ಎಣ್ಣೆ ಸ್ನಾನ ಮಾಡಬೇಕಂತೇಳಿ ಒಂದು ಇತಿಹಾಸ ಇದೆ. ಅದು ಯಾಕೆ? ಮತ್ತೊಂದು ಕೋಟಿ ಚೆನ್ನಯ್ಯರ ಇತಿಹಾಸದಲ್ಲಿ ತನ್ನ ಅಕ್ಕ ಈ ತಮ್ಮಂದಿರಿಗೆ ಹೇಳುವುದು, ಬಿಸಿ ಬಿಸಿ ನೀರನ್ನು ಮಾಡಿಟ್ಟಿದ್ದೇವೆ, ನಿಮ್ಮ ಶರೀರಕ್ಕೆ ಎಣ್ಣೆ ಹಾಕಿ ಸ್ನಾನ ಮಾಡಿ ಅಂತ ಹೇಳ್ತಾರೆ. ನೋಡಿ, ಒಂದು ಇತಿಹಾಸ 550 ವರ್ಷಕ್ಕಿಂತ ಇದ್ದಂತಹ ಒಂದು ಆ ವೀರ ಪುರುಷರಿಗೂ ಕೂಡ ಈ ತನ್ನ ಅಕ್ಕ ಹೇಳಿದ್ದಂಥ ಮಾತು, ನೀವು ಈಗ ಬಿಸಿ ಬಿಸಿಯಾದಂಥ ನೀರಿದೆ, ನೀವು ನಿಮ್ಮ ಶರೀರಕ್ಕೆ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಅದೊಂದು. ಆವತ್ತಿನ ಕಾಲದಲ್ಲಿ ತಿನ್ನುವುದು ಏನೋ ನಮ್ಮ ಮೂಲತಃ ಮಾಡಿದಂಥ ಅಕ್ಕಿ ಆಗಿರ್ಬೋದು, ನಮ್ಮ ಗುಡ್ಡದಲ್ಲಿರುವಂತಹ ಏನೋ ಗೆಡ್ಡೆಗೆಣಸು ಆಗಿರ್ಬೋದು, ಅದನ್ನೆಲ್ಲ ಮಾಡುತ್ತಿದ್ರು. ಈಗ ನಾವು ಎಲ್ಲ ಪೇಟೆಯಿಂದ ತರುವುದು, ನಮ್ಮ ಮನೆಯಲ್ಲಿ ಏನೂ ಇಲ್ಲ. ಆ ಪೇಟೆಯಿಂದ ತರುವಾಗ ಅದಕ್ಕೆ ಅದು ನಮಗೆ ತಿಂದರೆ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಶರೀರಕ್ಕೆ ಕೆಲವು ಆಗ್ತದೆ, ಕೆಲವು ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಈಗ ನಾವೊಂದು ಮಾತ್ರೆ ತಗೊಂಡ್ರೆ ಅದಕ್ಕೆ ಒಂದು ಕ್ಯಾಲ್ಸಿಯಂ ಕೂಡ ಬೇಕು. ಆ ಮಾತ್ರೆಗೆ ಒಂದು ಕ್ಯಾಲ್ಸಿಯಂ ಮಾತ್ರೆ ಕೂಡ ಬೇಕು. ಇಲ್ಲ ಇದ್ರೆ ಈ ಮಾತ್ರೆ ಮತ್ತೊಂದಕ್ಕೆ ಸಮಸ್ಯೆ ಆಗ್ತದೆ. ಹಾಗೆ ನಾನು ಇದನ್ನು ಹೇಳುವುದೇನೆಂದರೆ, ನಾವು ಒಂದು ಈ ದೇಯಿ ವೈದ್ಯತೆಯ ಎಣ್ಣೆ ಎಂಥದ್ದು, ಅವರು ಹೇಳಿದಂಥ ಮದ್ದೆಂಥದ್ದು, ಅದು ಉಪಯೋಗ ಮಾಡಬೇಕಾದ್ರೆ ಅದನ್ನೊಮ್ಮೆ ಮೈಗೆ ಹಚ್ಚಿ ಒಂದು ವಾರ ನೋಡಿದರೆ ಅವರಿಗೆ ಅದು ಪೂರ್ತಿ ದಿನಾಲು ಬೇಡ, ಒಂದು 3 ದಿವಸ ದಿನಾಲು ಹಾಕಿ ಆನಂತರ ಒಂದು 2 ದಿವಸ ಬಿಟ್ಟು ನೋಡುವಾಗ ಅವರಿಗೆ ಗೊತ್ತಾಗ್ತದೆ ಅವರು ಹೇಳಿದ್ದು ಸರಿ. ಇಷ್ಟು ಈ ಕ್ಷೇತ್ರದ
ಮತ್ತು ಈ ಮದ್ದಿನ ಒಂದು ಇತಿಹಾಸ ನನಗೆ ತಿಳಿದಂಥ ವಿಷಯ, ಯಾಕಂದರೆ ನಮ್ಮ ಪೂರ್ವ ಹಿರಿಯರಿಂದ ತಿಳಿದಂಥ ವಿಷಯ. ಇಷ್ಟನ್ನು ನಾನು ಕೂಡ ಉಪಯೋಗ ಮಾಡಿದ್ದೇನೆ. ಎಂಥ ನೋವಿದ್ರೂ ಕೂಡ ನಡಿಲಿಕ್ಕೆ ಆಗುವುದಿಲ್ಲ, ನಾನು ಮಲಗಿದಲ್ಲೇ ಇದ್ದೇನೆ ಅಂದ್ರೂ ಕೂಡ ಅದು ಪೂರ್ತಿ ಗುಣ ಆಗ್ತದೆ ಆಗಿದೆ ಅನ್ನುವಂಥ. ಓಕೆ, ಈಗ ನಿಮ್ಮ ತಾಯಿಯವರು ಮದ್ದು ಕೊಡ್ತಾ ಇದ್ರು, ಸೊ ಈಗ ನೀವು ಕೊಡ್ತಾ ಇದ್ದೀರಿ. ಸೊ ಈಗ ಬೇರೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಈ ವಿದ್ಯೆ ಒಲಿದಿದೆ ಅನ್ನುವಂಥದ್ದು? ಬೇರೆ ಅಂದರೆ ಈ ಮನೆತನದಲ್ಲಿ, ಈ ಮನೆತನ ಅಂದರೆ ಈ ಜಾಗಕ್ಕಿರುವಂಥ ಶಕ್ತಿ ಏನಂದರೆ, ಇಲ್ಲಿ ಇತಿಹಾಸ ಇರುವುದು ಈ ಗೆಜ್ಜೆಗಿರಿ ನಂದನ ಬಿತ್ತಿಲಿನ ಮೂಲತಃ ಇದ್ದಂಥ ಆ ಮಣ್ಣಿನಲ್ಲಿದ್ದಂಥ ವೀರರು ಯಾರು ಅಂದರೆ ಆ ಸಾಯನ ವೈದ್ಯರು, ಮತ್ತು ಆನಂತರ ದೇವಿ ವೈದ್ಯರು, ಆನಂತರ ಕೋಟಿ ಚೆನ್ನಯರು. ಆ ಕೋಟಿ ಚೆನ್ನಯರಿಗೂ ಹಿಂದೆಲ್ಲ ಮುಂದಿಲ್ಲ, ಮತ್ತು ತಾಯಿಗೂ ಕೂಡ ಹಾಗೆ. ದೇವಿ ವೈದ್ಯರಿಗೂ ಅಲ್ಲಿ ಹಿಂದಿನವರಿಲ್ಲ ಮುಂದಿನವರಿಲ್ಲ, ಇಲ್ಲಿ ಬೈದ್ಯತೆ ಆದರು ಅಷ್ಟೇ. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ರು, ಇಲ್ಲಿ ಬಂದು ಬೈದ್ಯತೆ ಆದರು. ನೋಡಿ, ಆ ಪರಂಪರೆಯನ್ನು ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಆ ಪರಂಪರೆಯಿಂದ ನಾವು ಬಂದದ್ದು, ಆ ಪರಂಪರೆಯಿಂದ ನಾವು ಕೊಟ್ಟದ್ದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ಸಾಯನ ವೈದ್ಯರಿಗೆ ಆ ಪರಂಪರೆ ಇದೆ, ಅವರು ಮೂಲತಃ ಇಲ್ಲಿಯೇ ಇದ್ದವರು. ಆ ಪರಂಪರೆಯಿಂದ ನಮ್ಮ ಭಾಗವೊಂದು ಈ ಮನೆಗೆ ಬಂದು ಸೇರಿದ್ದಾರೆ ಅಂತ ಹೇಳಿದಂಥ ಮಾತು ನಾವು ಹೇಳುವುದಲ್ಲ. ಇಲ್ಲಿ ಅಷ್ಟಮಂಗಳ ಆಯಿತು, ಅವರಿಗೂ ಕೂಡ ಗೊತ್ತಿರಬಹುದು. ಆ ಅಷ್ಟಮಂಗಳದಲ್ಲಿ ಎಲ್ಲರೂ ಕೇಳಿದರು, ಈ ಶ್ರೀಧರ ಪೂಜಾರಿಯರ ಹಿರಿಯರು ಇಲ್ಲಿಗೆ ಬಂದದ್ದು ಹೇಗೆ? ಸಾಧಾರಣ ಒಂದು 70-77 ವರ್ಷಕ್ಕಿಂತ ಮುಂಚೆ ಈ ಮನೆಗೆ ಬಂದು ಆ ಮನೆತನ ಇತ್ತು. ಆ ಮನೆಗೆ ಬಂದು ಅವರು ಆ ವೃತ್ತಿ ಅವರಿಗೆ ಮುಂದೆಯೇ ಗೊತ್ತಿತ್ತು. ಹಾಗೆ ಗೊತ್ತಿದ್ರೂ ಕೂಡ ಇಲ್ಲಿಗೆ ಯಾಕೆ ಬಂದದ್ದು? ಇಲ್ಲಿಗೆ ಬೇರೆ ಬೇರೆ ಜಾತಿ ಪಂಗಡದವರು ಬಂದಿದ್ದಾರೆ, ಯಾಕೆ ನಿಲ್ಲಿಲ್ಲ ಅಂತ ಕೇಳುವಾಗ ಅವರು ಹೇಳಿದರು, ಈ ಸಾಯನ ವೈದ್ಯರಂದರೆ ಇವರ ಭಾಗ, ಇವರ ಆ ಸಾಯನ ವೈದ್ಯರ ವಂಶಸ್ಥರಾದ ಕಾರಣ ಈ ಮನೆಗೆ ಇವರಿಗೆ ಬರಲಿಕ್ಕೆ ಆಯಿತು, ಈ ಮನೆಯಲ್ಲಿ ಇರಲಿಕ್ಕೆ ಆಯಿತು, ಈ ಕ್ಷೇತ್ರವನ್ನು ನಿರ್ಮಾಣ ಮಾಡುವಲ್ಲಿ ಮತ್ತು ನೋಡುವಲ್ಲಿ ಇವರಿಗೆ ಆ ಒಂದು ಇದು ಸಿಕ್ಕಿದೆ ಅಂತ ಅವರು ಹೇಳಿದ್ದು, ನಾವು ಹೇಳಿದ್ದಲ್ಲ. ಯಾಕಂದರೆ ಈಗ ಅದನ್ನು ಹೇಳಿದರೆ ಜನಗಳು ಹೇಳ್ತಾರೆ ಏನೋ ಒಂದು ಹೈಲೈಟ್ ಮಾಡ್ತಾರೆ. ಖಂಡಿತ ವ್ಯವಸ್ಥೆ ಇಲ್ಲ, ಯಾಕಂದರೆ ನಾವು ಅಂಥದನ್ನು ಯಾವುದನ್ನು ಹೇಳುವುದಿಲ್ಲ. ಮತ್ತೊಂದು ವಿಷಯ ಏನಂದರೆ, ನಮ್ಮ ಇತಿಹಾಸದಲ್ಲಿ ದೇವಿ ವೈದ್ಯದ ಕೈಯಲ್ಲಿ ಒಂದು ಸಂಜೀವಿನಿ ಪಾತ್ರೆ ಉಂಟು. ಅದು 550 ವರ್ಷಕ್ಕಿಂತ ಮುಂಚೆ ಪಡುಮಲೆಯ ಬಳ್ಳಾಲರಿಗೆ ಮದ್ದು ಕೊಟ್ಟಂಥ ಒಂದು ಸಂಜೀವಿನಿ ಪಾತ್ರೆ. ಆ ಪಾತ್ರೆ ಇಲ್ಲಿಗೆ ಬರಬೇಕಾದ್ರೆ ಏನಾಯ್ತು ಅಂದರೆ, ತನ್ನ ತಾಯಿಗೆ ಒಂದು ಗಂಭೀರವಾದಂಥ ಒಂದು ಘಟನೆ ನಡೆಯಿತು. ಅವರು 14 ದಿವಸ ಆಸ್ಪತ್ರೆಯಲ್ಲಿದ್ದರು. ಆ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಅವರಿಗೆ ಮದ್ದಿನಲ್ಲಿ ಗುಣಮುಖ ಆಗದೆ ಲಾಸ್ಟಿಗೆ ಈ ಅಷ್ಟಮಂಗಳ ಆಗುವಾಗ ಅವರು ಹೇಳಿದರು, ಇಂಥದ್ದೊಂದು ಪಾತ್ರೆ ಇದೆ. ಅವತ್ತಿನ ಕಾಲದಲ್ಲಿ ಬಳ್ಳಾಳರಿಗೆ ಆ ಒಂದು ಕಷ್ಟ ಕಾಲಕ್ಕೆ ಹೋದಂಥ ಪಾತ್ರೆ ವಾಪಸ್ ಇಲ್ಲಿಗೆ ಬರಲಿಲ್ಲ, ಆ ಪಾತ್ರೆ ಇಲ್ಲಿಗೆ ಬರಬೇಕು, ಅದು ಎಲ್ಲಿ ಉಂಟಂತ ಕೇಳುವಾಗ ನಮ್ಮ ಬಿಜ್ಜಿಯ ಮನೆ ಇತ್ತು ಇಲ್ಲಿ ಹತ್ತಿರದಲ್ಲಿ ಪೇರಾಲ್ನಲ್ಲಿ. ಅಲ್ಲಿ ಅವರಲ್ಲಿ ಕೇಳುವಾಗ ಅವರಲ್ಲಿ ಇಲ್ಲ. ಅದು ಮತ್ತೆ ಅವರಲ್ಲಿ ಹೇಳಿದರು, ಅದು ಎಲ್ಲಿ ಉಂಟಂತ ನೀವೇ ಹೇಳಬೇಕು, ಯಾಕಂದರೆ ಜೋಯಿಸರು ಅಷ್ಟೇ ಹೇಳಿದ್ದಾರೆ, ಇನ್ನು ಪೂರ್ತಿ ಹೇಳಬೇಕು. ಅವರಲ್ಲಿ ಕೇಳುವಾಗ ಅವರು ಹೇಳಿದರು, ನಿಮ್ಮ ಅಟ್ಟದಲ್ಲಿ ಒಂದು ಗೋಣಿಯ ಒಳಗೆ ಆ ಪಾತ್ರೆ ಇದೆ ಅಂತೇಳಿ ಅವರು ಹೋಗಿ ಹುಡುಕುವಾಗ ಆ ಪಾತ್ರೆ ಸಿಕ್ಕಿತ್ತು. ಅದನ್ನು ಈ ಧೂಮಾವತಿಯ ನಡೆಯಲ್ಲಿ ತಂದು ಒಂದು ಪ್ರಾರ್ಥನೆ ಮಾಡಿ ಇವರಿಗೆ ಆಸ್ಪತ್ರೆಗೆ ಆ ನೀರನ್ನು ಕೊಂಡೋಗಿ ಕೊಟ್ಟ ನಂತರ ಇವರಿಗೆ ಇದು ಬಂದದ್ದು, ಜ್ಞಾನ ಬಂದದ್ದು. ಆ ನಂತರ ಇವರಿಗೆ ಈಗ ಅದು ಕೊಟ್ಟು 7 ವರ್ಷ ಆಯಿತು. ಅಲ್ಲಿ ಡಾಕ್ಟರ್ ಅದಕ್ಕಿಂತ ಮುಂಚೆ ಒಂದು ರಿಪೋರ್ಟ್ ಬಂತು, ಇವರು ಹೆಚ್ಚಾದರೆ ಒಂದು 3 ದಿವಸ 5 ದಿವಸ ಏನು ಮಾಡಬೇಡಿ, ಕೊಂಡೋಗಿ ಯಾಕೆ ಸುಮ್ಮನೆ ಉಳಿಯುವುದಿಲ್ಲ. ಈಗ 7 ವರ್ಷ ಆಗಿದೆ, ಏನಾಗಲಿಲ್ಲ. ಯಾಕಂದರೆ ಆ ಮದ್ದಿನ ಪಾತ್ರೆ ಇಲ್ಲಿಗೆ ಬರುವಾಗ ಇವರಿಗೂ ಕೂಡ ಒಂದು ಕಷ್ಟ ಬಂದೇ ಆ ಪಾತ್ರೆಯ ನೀರನ್ನು ಕುಡಿದು ಅವರಿಗೆ ಗುಣಮುಖ ಆಯ್ತು ಅಂತ ಹೇಳಿ ನನ್ನ ನಂಬಿಕೆ. ಇದು ನಡೆದಂಥ ಘಟನೆ. ಓಕೆ, ಅಷ್ಟು ಒಂದು ಶಕ್ತಿ, ಅಷ್ಟು ಒಂದು 100ಕ್ಕೆ 100 ಅದು ಏನೋ ಕಾರಣಿಕ ಈ ಮಣ್ಣಿಗಿದೆ ಅಂತ. ಆ ಕಾರಣಿಕ ಅಂದರೆ ಆ ಮಣ್ಣಿನ ಇತಿಹಾಸದ ಒಂದು ಚರಿತ್ರೆ. ಈಗ ನೋಡಿ, ಆ ದೇವಿ ವೈದ್ಯದ ಕೈಯಲ್ಲಿದ್ದಂಥ ಪಾತ್ರೆ ಅಂಥದ್ದೊಂದು ಪಾತ್ರೆ, ಅದು ಅವತ್ತಿನ ಪಾತ್ರೆ, ಇವತ್ತಿನ ಪಾತ್ರೆ ಅಲ್ಲ. ಅಷ್ಟೊಂದು ಸತ್ಯವನ್ನು ಜೋಯಿಸರು ಹೇಳಿದ್ದಾರೆ. ಮತ್ತೆ ಒಂದು ಮಾತು ಕೊಟ್ಟರು ಅವರು, ಇಷ್ಟೆಲ್ಲ ಹೇಳಿದ್ದಿರಲ್ಲ, ಈ ಕ್ಷೇತ್ರ ಯಾವಾಗ ಆಗಬಹುದು ಅಂತ ನಾನು ಕೇಳಿದೆ. ಆಗ ಅವರು ಹೇಳಿದರು, 3 ವರ್ಷದಲ್ಲಿ ಶ್ರೀಧರ ಪೂಜಾರಿಯವರೇ ಗೆಜ್ಜೆಗಿರಿಯಲ್ಲಿ ಕ್ಷೇತ್ರ ನಿರ್ಮಾಣವಾಗಿಯೇ ತೀರಿಸ್ತಾರೆ ಆ ಶಕ್ತಿಗಳು. ಇದರ ಮೂಲ ಕರ್ತು ಯಾರು ಅಂದರೆ ಇಲ್ಲಿಯ ಧೂಮಾವತಿ ಅಂತ ಒಂದು ಶಕ್ತಿ ಇದ್ದ ಕಾರಣ ಈ ಕ್ಷೇತ್ರ 3 ವರ್ಷದಲ್ಲಿ ಎದ್ದು ನಿಂತು ಮಳೆ ಬಂದ ಹಾಗೆ ಜನಗಳು ಬರ್ತಾರೆ. ಇಲ್ಲಿಗೆ ಎಂಥದ್ದು ಬೇಕು ಅಂಥದ್ದನ್ನೆಲ್ಲ ಬಂದಂಥ ಭಕ್ತಾದಿಗಳು ಮಾಡಿಕೊಡುತ್ತಾರೆ ಅಂತ ಹೇಳಿದ್ದಾರೆ. ಅದು ಪೂರ್ತಿ ಯಶಸ್ವಿಯಾಗಿದೆ. 3 ವರ್ಷದಲ್ಲಿ ಅವರು ಹೇಳಿದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಕೊರತೆ ಆಗಲಿಲ್ಲ. ಓಕೆ, ಧನ್ಯವಾದಗಳು. ಬಹುಶಃ ಬಂದಂಥವರಿಗೆ ಅವರ ಒಂದು ಸಮಸ್ಯೆಗಳಿಗೆ, ಅವರ ಒಂದು ವ್ಯಾಧಿಗಳಿಗೆ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಬಹುಶಃ ಎಲ್ರಿಗೂ ಆಗುವಂಥ ಕೆಲಸ ಅಲ್ಲ, ಅದು ಪುಣ್ಯದ ಕೆಲಸ, ದೈವದೇವರ ಆಶೀರ್ವಾದದಿಂದ ಮಾಡ್ತಾ ಇದ್ದೀರಿ ಅನ್ನೋಂಥ ಮಾತುಗಳನ್ನು ಪದೇ ಪದೇ ಉಲ್ಲೇಖ ಮಾಡಿದ್ದೀರಿ. ಬಹುಶಃ ಅವರ ಆಶೀರ್ವಾದದಿಂದ ಇಂಥ ಕೆಲಸಗಳು ಇನ್ನೊಂದಷ್ಟು ವರ್ಷಗಳ ಅಥವಾ ಮುಂದಿನ ತಲೆಮಾರಿನವರೆಗೂ ಕೂಡ ನಿರಂತರವಾಗಿ ನಡೀತಾ ಇರಲಿ ಅನ್ನುವಂಥದ್ದು, ಆ ಮೂಲಕ ಎಲ್ಲರ ಒಂದು ಸಮಸ್ಯೆಗಳು ಪರಿಹಾರ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಯಾಕಂದರೆ ನೀವು ಅಷ್ಟು ದೂರದಿಂದ ಬಂದು ಈ ಏನೋ ಒಂದು
ಇವರ ಒಂದು ಸಂದರ್ಶನ ಮಾಡಬೇಕು, ಮತ್ತು ಸಂದರ್ಶನ ಮಾಡಿ ಆ ಊರಿಗೆ ಅಲ್ಲದಿದ್ದರೆ ಹೊರ ರಾಜ್ಯಕ್ಕೆ ಏನೋ ತಿಳಿಬೇಕು, ಎಲ್ಲರೂ ಅದನ್ನು ನೋಡಬೇಕಂತೇಳಿ ನಿಮಗೆ ಕೂಡ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕೆ ನೀವು ಬಂದಿದ್ದೀರಿ. ಒಳ್ಳೆ ಯಶಸ್ವಿಯಾಗಲಿ, ನಿಮಗೂ ಕೂಡ ಅದರಲ್ಲಿ ಒಳ್ಳೆ ಕೀರ್ತಿ ಬರಲಿ, ಮತ್ತು ಕೀರ್ತಿಯ ಒಟ್ಟಿಗೆ ಒಳ್ಳೆ ಆರೋಗ್ಯವ ದೇವರು ಆ ಶಕ್ತಿಗಳು ನಿಮಗೂ ಕೂಡ ಕೊರಲಿ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಹೆಚ್ಚಾಗಲಿ, ಅವರ ಕಷ್ಟಗಳು ಪೂರ್ತಿ ಪರಿಹಾರ ಆಗಲಿ. ಅದೇ ರೀತಿ ನಿಮಗೂ ಕೂಡ ಒಳ್ಳೆ ಒಂದು ನಿಮ್ಮ ಏನೋ ಶಕ್ತಿಯೋ ಅಲ್ಲ ಆರೋಗ್ಯವೋ ಎಲ್ಲ ಯಶಸ್ವಿಯಾಗಲಿ ಅಂತೇಳಿ ನನ್ನ ಪ್ರಾರ್ಥನೆ. ಧನ್ಯವಾದಗಳು. ಎಸ್, ಇದು ಗೆಜ್ಜೆಗಿರಿ ಕ್ಷೇತ್ರದ ಮುಕ್ತೇಸರರಾಗಿರುವಂತಹ ಶ್ರೀಧರ ಪೂಜಾರಿಯವರು, ಜೊತೆಗೆ ಅವರ ತಾಯಿ ಲೀಲಾವತಿ ಬೈದ್ಯತಿಯವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ವಿಚಾರಗಳು. ಖಂಡಿತವಾಗ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಒಂದು ನಾಟಿ ವೈದ್ಯ ಪದ್ಧತಿ ತನ್ನದೇ ಆದ ಒಂದು ಹಿನ್ನೆಲೆ, ತನ್ನದೇ ಆದ ಒಂದು ಶಕ್ತಿಯನ್ನು ಉಳಿಸಿಕೊಂಡು ಬಂದಿದೆ ಅನ್ನುವಂಥದ್ದು. ಇಂದಿಗೂ ಕೂಡ ಅನೇಕ ಮಂದಿ ಏನೋ ಬೇರೆ ಬೇರೆ ವೈದ್ಯ ಪದ್ಧತಿಗಳನ್ನು ಅನುಕರಣೆ ಮಾಡಿದರೂ ಕೂಡ ಪರಿಹಾರ ಸಿಗದೆ ಕೊನೆಗೆ ನಾಟಿ ವೈದ್ಯ ಪದ್ಧತಿಯಲ್ಲಿ ಪರಿಹಾರವನ್ನು ಕಂಡು ಸಮಸ್ಯೆಗಳಿಂದ ಮುಕ್ತಿ ಪಡೆದಂಥವರು ಅನೇಕ ಮಂದಿ ಇದ್ದಾರೆ. ಸೊ ಅಂತಹವರಿಗೆ ಒಂದು ಅವರ ಒಂದು ಸಮಸ್ಯೆಗಳನ್ನು ನಿವಾರಿಸುವಂಥ ಕೆಲಸ ಈ ಮಣ್ಣಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಸೊ ಮುಂದಕ್ಕೂ ಕೂಡ ಯಾರಿಗಾದರೂ ಈ ರೀತಿಯ ಸಮಸ್ಯೆಗಳಿದ್ದರೆ ಅವರಿಗೆ ನಾಟಿ ವೈದ್ಯ ಪದ್ಧತಿಯ ಮೇಲೆ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯ ಪಕ್ಕದಲ್ಲಿ ಗೆಜ್ಜೆಗಿರಿಯಲ್ಲೇ ಇರುವಂತಹ ಈ ಒಂದು ಮನೆಗೆ ಬಂದು ತಮ್ಮ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನುವಂಥದ್ದನ್ನು ಹೇಳ್ತಾ, ಶಿವಕುಮಾರ್ ಈಶ್ವರಮಂಗಲ ಮತ್ತು ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.